ಕಾರ್ಯಕ್ರಮದ ಉದ್ಘಾಟಕರಾದ ವಿದ್ಯಾಧರ ಶೆಟ್ಟಿ, ಹೊಸಕುರಲ್ ಚಾನೆಲ್ ಸ್ಥಾಪಕರು ಹಾಗೂ ಮುಖ್ಯ ಅತಿಥಿಗಳಾದಂತಹ ಆಲ್ವಿನ್ ಡಿಸೋಜಾ, ಅಖಿಲ ಭಾರತ ಕ್ರೈಸ್ತ ಸಂಘಟನಾ ಅಧ್ಯಕ್ಷರು, ಅದೇ ರೀತಿ ಶ್ರೀನಿವಾಸ್ ಆಳ್ವ ಇವರೆಲ್ಲರನ್ನು ವೇದಿಕೆಗೆ ಗೌರವಯುತವಾಗಿ ಆಹ್ವಾನಿಸುತ್ತಿದ್ದೇನೆ. ಯಾವುದೇ ಶುಭ ಕಾರ್ಯವನ್ನು ದೇವರ ಸ್ಮರಣೆಯಿಂದ ಆರಂಭಿಸುವುದು ನಮ್ಮ ಸಂಪ್ರದಾಯ. ಇದೀಗ ಕುಮಾರಿ ಆಶಿಕಾ, ಕುಮಾರಿ ಅಭಿಜ್ಞಾ ಹಾಗೂ ಮಾಸ್ಟರ್ ಅಭೀಶ್ ಇವರಿಂದ ಪ್ರಾರ್ಥನೆ. ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಲನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಲನು ಬೆಳಕಾಗಿಸು. ಹೇ ಶಾರದೆ ನಾಳೆಗಳ ದಾರಿಯಲಿ ನಂಬಿಕೆಯ ನೆಲೆಯಾಗಿರಿಸು. ಮುನ್ನಡೆಸು ಕೈ ಹಿಡಿದು ನಾವಾಡು ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಲನು ಬೆಳಕಾಗಿಸು. ಹೇ ಶಾರದೆ. ಈಗ ಗಣ್ಯರನ್ನು ಸ್ವಾಗತಿಸಲಿದ್ದಾರೆ ಕುಮಾರಿ ಅನನ್ಯ ಇವರು. ಶ್ರೀ ಮೂಕಾಂಬಿಕಾ ಚಾರಿಟೇಬಲ್ ಟ್ರಸ್ಟ್ ಇದರ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಶ್ರೀ ಸುಂದರ್ ಕಂಬ್ಲಪದವ್ ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ನಮ್ಮ ಟ್ರಸ್ಟ್ನ ಸದಸ್ಯರಾದಂತಹ ಶ್ರೀ ವಿಠಲ್ ಇವರು ಶಾಲು ಹಾಕಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಇಂದಿನ ಕಚೇರಿ ಉದ್ಘಾಟಕರಾದ ಎಸ್ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ, ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಸ್ಥಾಪಕ ಅಧ್ಯಕ್ಷರು, ಸಾಮಾಜಿಕ ಕಾರ್ಯಕರ್ತರು ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ನಮ್ಮ ಟ್ರಸ್ಟಿನ ಉಪಾಧ್ಯಕ್ಷರಾದ ಚಂದ್ರಹಾಸ್ ಇವರು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿ. ಸಭಾ ಕಾರ್ಯಕ್ರಮದ ಉದ್ಘಾಟಕರು ಶ್ರೀ ವಿದ್ಯಾಧರ ಶೆಟ್ಟಿ, ಹೊಸಕುರಲ್ ಚಾನೆಲ್ ಸಂಸ್ಥಾಪಕರು, ತಮಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ನಮ್ಮ ಟ್ರಸ್ಟ್ನ ಖಜಾಂಜಿ ಶ್ರೀಮತಿ ಪುಷ್ಪಾ ಇವರು ಶಾಲು ನೀಡಿ ಸ್ವಾಗತಿಸಬೇಕು. ಇಂದಿನ ಕಾರ್ಯಕ್ರಮಕ್ಕೆ ಮತ್ತೋರ್ವ ಅತಿಥಿಯಾಗಿ ಆಗಮಿಸಿದಂತಹ ಅಖಿಲ ಭಾರತ ಕ್ರೈಸ್ತ ಸಂಘಟನಾ ಅಧ್ಯಕ್ಷರಾದ ಆಲ್ವಿನ್ ಡಿಸೋಜಾ ಇವರು ತಮಗೂ ಹೃತ್ಪೂರ್ವಕ ಸ್ವಾಗತ ಸರ್. ಇವರಿಗೆ ಫಾರೂಕ್ ಅವರು ಶಾಲು ನೀಡಿ ಗೌರವಿಸಬೇಕಾಗಿ ವಿನಂತಿ. ನನ್ನ ಈ ಸ್ವಾಗತ ಭಾಷಣವನ್ನು ಕೊನೆಗೊಳ್ಳುತ್ತಿದ್ದೇನೆ. ಇದೀಗ ಇಂದಿನ ಕಾರ್ಯಕ್ರಮದ ಮುಖ್ಯ ಘಟ್ಟ ಶ್ರೀ ಮೂಕಾಂಬಿಕಾ ಚಾರಿಟೇಬಲ್ ಟ್ರಸ್ಟ್ ಇದರ ಕಚೇರಿ ಉದ್ಘಾಟನಾ ಸಮಾರಂಭ. ಟ್ರಸ್ಟ್ ಸ್ಥಾಪನೆಯ ಮೂಲ ರೂವಾರಿ ಶ್ರೀಯುತ ಎಚ್ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ, ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಇವರು ಈ ಕಚೇರಿಯನ್ನು ಉದ್ಘಾಟಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದಾರೆ. ದೀಪದ ಜ್ಯೋತಿಯಂತೆ
ಟ್ರಸ್ಟಿನ ಯಶಸ್ಸು ಕೂಡ ಪ್ರಜ್ವಲಿಸಲಿ ಎಂದು ಹಾರೈಸುತ್ತಾ ಉದ್ಘಾಟನೆ ನೆರವೇರಿಸಿದ ತಮಗೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಇದೀಗ ನಮ್ಮ ಟ್ರಸ್ಟಿನ ಸದಸ್ಯರನ್ನು ಶಾಲು ನೀಡಿ ಗೌರವಿಸಬೇಕಾಗಿ ಗೌರವಾನ್ವಿತರಲ್ಲಿ ವಿನಂತಿ. ಮೊದಲಿಗೆ ಅಧ್ಯಕ್ಷರಾದ ಶ್ರೀ ಸುಂದರ್ ಇವರಿಗೆ ಎಚ್ ಇಸ್ಮಾಯಿಲ್ ಶಾಫಿ ಇವರು ಶಾಲು ಹೊದಿಸಿ ಗೌರವಿಸಬೇಕಾಗಿ ವಿನಂತಿ. ನೆಕ್ಸ್ಟ್ ಟ್ರಸ್ಟಿನ ಕಾರ್ಯದರ್ಶಿಯಾದ ಪುಷ್ಪಲತಾ ಇವರನ್ನು ಆಲ್ವಿನ್ ಡಿಸೋಜಾ ಇವರು ಗೌರವಿಸಬೇಕಾಗಿ ವಿನಂತಿ. ಅದೇ ರೀತಿ ಟ್ರಸ್ಟಿನ ಖಜಾಂಚಿಯಾದ ಶ್ರೀಮತಿ ಪುಷ್ಪ ಇವರನ್ನು ಶ್ರೀನಿವಾಸ್ ಆಳ್ವಾ ಇವರು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆಯೇ ಜೊತೆ ಕಾರ್ಯದರ್ಶಿ ಶ್ರೀಮತಿ ಸರಸ್ವತಿ ಇವರನ್ನು ಆಲ್ವಿನ್ ಡಿಸೋಜಾ ಇವರು ಗೌರವಿಸಬೇಕಾಗಿ ವಿನಂತಿ. ಹಾಗೂ ವಿಠಲ್ ಇವರನ್ನು ವಿದ್ಯಾಧರ ಶೆಟ್ಟಿ ಇವರು ಶಾಲು ನೀಡಿ ಗೌರವಿಸಬೇಕಾಗಿ ವಿನಂತಿ. ಸಂಘಟನಾ ಕಾರ್ಯದರ್ಶಿಗಳಾದ ಮಾಸ್ಟರ್ ರೋಹಿತ್ ಹಾಗೂ ಮಾಸ್ಟರ್ ಸನತ್ ಇವರನ್ನು ಶ್ರೀನಿವಾಸ್ ಆಳ್ವಾ ಇವರು ಗೌರವಿಸಬೇಕಾಗಿ ವಿನಂತಿ. ಸೋಷಿಯಲ್ ಮೀಡಿಯಾ ನಿರ್ವಾಹಕರಾದ ಮಾಸ್ಟರ್ ದೀಕ್ಷಿತ್ ಹಾಗೂ ಕುಮಾರಿ ರೋಹಿತ್ ಸೋಷಿಯಲ್ ಮೀಡಿಯಾ ನಿರ್ವಾಹಕರಾದ ಮಾಸ್ಟರ್ ದೀಕ್ಷಿತ್ ಇವರನ್ನು ವಿದ್ಯಾಧರ ಶೆಟ್ಟಿ ಇವರು ಶಾಲು ನೀಡಿ ಗೌರವಿಸಬೇಕಾಗಿ ವಿನಂತಿ. ಕುಮಾರಿ ರೋಹಿಣಿ ಇವರನ್ನು ಇಸ್ಮಾಯಿಲ್ ಶಾಫಿ ಇವರು ಶಾಲು ನೀಡಿ ಗೌರವಿಸಬೇಕಾಗಿ ವಿನಂತಿ. ಇದೀಗ ಇವತ್ತಿನ ಕಚೇರಿ ಉದ್ಘಾಟಕರಾದ ಈ ಟ್ರಸ್ಟ್ ಏಳಿಗೆಗಾಗಿ ಪ್ರತಿ ಹಂತದಲ್ಲೂ ಜೊತೆಗಿದ್ದು ಈ ಟ್ರಸ್ಟ್ನ ಸ್ಥಾಪನೆಯ ಮೂಲ ಕಾರಣರೂ ಆಗಿರುವ ಎಚ್ ಇಸ್ಮಾಯಿಲ್ ಶಾಫಿ ಸಭೆಯನ್ನುದ್ದೇಶಿಸಿ ಎರಡು ಮಾತನಾಡಲು ವಿನಂತಿಸುತ್ತಿದೆ. ನಮಸ್ಕಾರಗಳು. ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿದ್ದಂಥ ಎಲ್ಲ ಗಣ್ಯಾತಿ ಗಣ್ಯರೇ ಮತ್ತು ವೇದಿಕೆಯಲ್ಲಿದ್ದಂಥ ನನ್ನ ಆತ್ಮೀಯ ಮಿತ್ರರು ಮತ್ತು ನಮ್ಮ ಬಂಧುತ್ವ ಚಾರಿಟಬಲ್ ಟ್ರಸ್ಟಿಗೆ ಒಂದು ಆಧಾರ ಸ್ತಂಭವಾಗಿ ನಿಂತಂಥ ನನ್ನ ಹೊಸಕುರಲ್ನ ನಿರ್ದೇಶಕರಾದಂಥ ವಿದ್ಯಾಧರ್ ಶೆಟ್ಟಿ ಅವರೇ ಮತ್ತು ನಮ್ಮ ಈ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀ ಮೂಕಾಂಬಿಕಾ ಚಾರಿಟಬಲ್ ಟ್ರಸ್ಟ್ನ ಸ್ಥಾಪಕ ಅಧ್ಯಕ್ಷರಾದಂಥ ನನ್ನ ಆತ್ಮೀಯರು ಮತ್ತು ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಮಾಡುವಾಗ ನನ್ನೊಂದಿಗೆ ಮಾತಾಡಿ ಮುಂದಕ್ಕೆ ಹೋಗ್ತಾ ಇದ್ದರು. ಬಹುಶಃ ಅದು ಯಾವುದೋ ಒಂದು ಜನ್ಮದ ಬಂದಂತ ಹೇಳ್ಬೋದು. ಸುಂದರಣ್ಣನವರು ಕೂಡ ನಮ್ಮ ವೇದಿಕೆಯಲ್ಲಿದ್ದಾರೆ. ಮತ್ತು ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ ನಮ್ಮೆಲ್ಲರ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಪರಿಚಿತರು, ಪ್ರತಿಯೊಬ್ಬರು ಅವರ ಹೆಸರು ಗೊತ್ತಿದ್ದಂಥ ನಮ್ಮ ಅಖಿಲ ಭಾರತ ಕಾರ್ಮಿಕ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂಥ ಆಲ್ವಿನ್ ಡಿಸೋಜ ಅವರು ನಮ್ಮ ಈ ವೇದಿಕೆಯ ಮೇಲೆ ಇದ್ದಾರೆ. ಅವರನ್ನು ಕೂಡ ನಾನು ನೆನಪಿಸ್ತಾ, ಅದೇ ರೀತಿ ನಮ್ಮ ಇನ್ನೋರ್ವ ಮುಖ್ಯ ಅತಿಥಿಯಾದ ಶ್ರೀನಿವಾಸ್ ಆಳ್ವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಬಹುಶಃ ಈ ವೇದಿಕೆ ಚಿಕ್ಕ ಅತಿಥಿಗಳಿಂದ ಕೂಡಿದರೂ ಇದು ಒಂದು ದೊಡ್ಡ ವೇದಿಕೆಯಾಗಿ ಮುಂದಿನ ದಿನಗಳಲ್ಲಿ ಮಾರ್ಪಾಡುವುದರಲ್ಲಿ ಯಾವುದೇ ಸಂಶಯವಿಲ್ಲೆಂದು ನಾನು ಈ ಮೂಲಕ ನಿಮ್ಮಲ್ಲಿ ಹೇಳುತ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಶ್ರೀ ಮೂಕಾಂಬಿಕಾ ಚಾರಿಟಬಲ್ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಮತ್ತು ಈ ಟ್ರಸ್ಟಿನ ಕಾರ್ಯದರ್ಶಿಯಾದಂಥ ಪುಷ್ಪಲತಾ, ರೋಹಿಣಿ ಮೇಡಮ್, ಅದೇ ರೀತಿ ಕೆಲವರ ಹೆಸರು ನನಗೆ ಗೊತ್ತಿಲ್ಲ, ಕ್ಷಮಿಸಿ, ಎಲ್ಲರೂ
ಈ ಮೂಕಾಂಬಿಕಾ ಚಾರಿಟೇಬಲ್ ಟ್ರಸ್ಟ್ನ ಉದ್ಧಾರಕ್ಕಾಗಿ ಶ್ರಮಿಸಿದವರು ಎಲ್ಲ ನಮ್ಮ ಮುಂದೆ ಇದ್ದಾರೆ. ಇವತ್ತು ಶ್ರೀ ಮೂಕಾಂಬಿಕಾ ಚಾರಿಟೇಬಲ್ ಟ್ರಸ್ಟ್ ಕಂಬ್ಲಪದು ಇದರ ಒಂದು ಸ್ಥಾಪನೆ ಆಗಬೇಕಂತ ನನ್ನ ಆತ್ಮೀಯರಾದ ಸುಂದರಣ್ಣನವರು ನನ್ನನ್ನು ಒಂದು ದಿವಸ ಕರೆದು ನಾವು ಒಂದು ಚಾರಿಟಿಯನ್ನು ಮಾಡಬೇಕು, ಅದಕ್ಕೆ ಕಾರಣ ಇದೆ, ನಾನು ಹೇಳ್ತೇನೆ. ಹಾಗೆ ನನ್ನನ್ನು ಕರೆದು ಮಾತಾಡಿದರು. ನಾನು ಹೇಳಿದೆ, ಖಂಡಿತವಾಗಿ ಪ್ರತಿಯೊಬ್ಬ ಸಮಾಜದಲ್ಲಿ ಒಬ್ಬ ಸಮಾಜ ಸೇವಕನಾಗಿ ಹುಟ್ಟಬೇಕು. ಪ್ರತಿಯೊಬ್ಬರ ಮನೆಯಲ್ಲಿ ಸಮಾಜ ಸೇವೆ ಏನೆಂಬುದೊಂದು ಗೊತ್ತಿರಬೇಕು. ಹಾಗಿರುವಾಗ ನನ್ನಿಂದ ನನಗೆ ಗೊತ್ತಿದ್ದ ಅನುಭವವನ್ನು ಖಂಡಿತವಾಗಿ ನಿಮಗೆ ದಾರಿ ಹೇಳಲಿಕ್ಕೆ ನಾನು ಖಂಡಿತ ಸಿದ್ಧನಿದ್ದೇನೆ ಅಂತ ಹೇಳಿದಾಗ ಒಂದು ದಿವಸ ನಾವು ಇದೇ ಜಾಗದಲ್ಲಿ ನಾವು ಕೆಲವರು ಸೇರಿಸಿಕೊಂಡು ಒಂದು ಸಭೆಯನ್ನು ಮಾಡಿದೆವು. ಆ ಸಭೆಯಲ್ಲಿ ಎಲ್ಲ ಒಕ್ಕೂರರ ಅಭಿಪ್ರಾಯದಿಂದ ನಾವೊಂದು ಮೂಕಾಂಬಿಕಾ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ಹೆಸರನ್ನು ನಾಮಕರಣ ಮಾಡಿ ಮುಂದಿನ ದಿನಗಳಲ್ಲಿ ಇದನ್ನು ರಿಜಿಸ್ಟರ್ ಮಾಡಿ ಒಂದು ಟ್ರಸ್ಟ್ ಮಾಡಬೇಕೆಂಬ ಎಲ್ಲರ ಒಕ್ಕೂರರ ಅಭಿಪ್ರಾಯದಿಂದ ನಾವು ಆ ತೀರ್ಮಾನವನ್ನು ಕೈಗೊಂಡೆವು. ತದನಂತರ ಅದಕ್ಕೆ ಒಂದು ಮನೆಗೆ ಒಂದು ಯಜಮಾನ ಬೇಕಲ್ಲ, ಹಾಗೆ ಆ ಟ್ರಸ್ಟಿಗೆ ಒಂದು ಸ್ಥಾಪನೆ ಮಾಡುವವರೊಬ್ಬರು ಬೇಕು. ಅದು ಯಾರು ಆಗ್ಬೇಕಂತ ಹೇಳಿದಾಗ ಬಂದವರೆಲ್ಲರೂ ಸುಂದರಣ್ಣನ ಕೈ ತೋರಿಸಿದಾಗ ತುಂಬ ಸಂತೋಷದಿಂದ ಸುಂದರಣ್ಣವರನ್ನು ನಾವು ಸ್ಥಾಪಕ ಅಧ್ಯಕ್ಷರಾಗಿ ಅಂಗೀಕರಿಸಿ ದೆವು. ತದನಂತರ ಅದಕ್ಕೆ ಬೇಕಾದ ಒಂದು ಪದಾರ್ಥ ಮಾಡಲಿಕ್ಕೆ ಏನೆಲ್ಲ ವಸ್ತುಗಳು ಬೇಕು, ಅದೇ ರೀತಿ ಒಂದು ಸಾಮಾಜಿಕವಾಗಿ ಒಂದು ಟ್ರಸ್ಟ್ ಅನ್ನು ಮಾಡುವಾಗ ಕಾರ್ಯದರ್ಶಿ, ಉಪಾಧ್ಯಕ್ಷರು, ಅಧ್ಯಕ್ಷರು ಮತ್ತೆ ಇಂಥ ಕೋಶಾಧಿಕಾರಿಗಳೆಲ್ಲ ಬೇಕಾಗ್ತದೆ. ನಾವು ಆ ಬಂದ ಜನರನ್ನು ಆಯ್ಕೆ ಮಾಡಿ ಒಂದು 11 ಜನರ ಒಂದು ಟ್ರಸ್ಟಿಗಳನ್ನಾಗಿ ತೆಗೆದು ಅದರಲ್ಲಿ ಸುಂದರಣ್ಣನವರನ್ನು ನಾವು ಸ್ಥಾಪಕಾಧ್ಯಕ್ಷ ಆಗಿ ಮಾಡಿದೆವು. ಬಹುಶಃ ಈ ಮೂಕಾಂಬಿಕಾ ಚಾರಿಟೇಬಲ್ ಟ್ರಸ್ಟ್ ಇದು ಯಾತಕ್ಕೋಸ್ಕರ ಇಲ್ಲಿ ಈ ಕಮಲಪದದಲ್ಲಿ ಉದಯ ಆಗಬೇಕೆಂಬುದು ಎಲ್ಲರ ಮನಸ್ಸಲ್ಲಿ ಇರಬಹುದು. ನೋಡಿ, ಅವರೊಬ್ಬರು ಸುಂದರಣ್ಣನೊಟ್ಟಿಗೆ ಇಲ್ಲಿ ಕೂಡ ಹಲವಾರು ಮುಸಲ್ಮಾನರು ಬಂದಿದ್ದಾರೆ. ಈಗ ನನಗೆ ಮುಖ ಪರಿಚಯದಲ್ಲಿ ನಾನು ಹೇಳ್ತಾ ಇದ್ದೇನೆ, ಎಲ್ಲರೂ ಅವರಿಗೆ ಬೆನ್ನ ಹಿಂದೆ ಇದ್ದಾರೆ. ಯಾಕೆಂದ್ರೆ ಸಹಾಯ ಮಾಡಲಿಕ್ಕೆ ಎಲ್ಲರೂ ರೆಡಿ ಇದ್ದಾರೆ. ಅವರ ಒಂದು ಉದ್ದೇಶ ಇತ್ತು, ಈ ಮಣ್ಣಲ್ಲಿ ನಾನು ಅವರನ್ನು ಹೇಳ್ಬೇಕಾದ್ರೆ ಅವರು ದೈವ ಆರಾಧಕರಾಗಿದ್ದಾರೆ. ಇಲ್ಲಿ ಮಂತ್ರ ದೇವತೆ ಮೂಕಾಂಬಿಕಾ, ಅಜ್ಜ ಮತ್ತು ಅದೇ ರೀತಿ ಹಲವಾರು ದೈವಗಳನ್ನು ಅವರು ಇಲ್ಲಿ ಆರಾಧಿಸ್ತಾ ಬಂದಿದ್ದಾರೆ. ಆಗಿರುವಾಗ ಈ ಮಣ್ಣಲ್ಲಿ ಒಂದು 50 ಸೆನ್ಸ್ ಜಾಗವನ್ನು ಅವರು ಆಲ್ರೆಡಿ ಒಂದು ದೇವಸ್ಥಾನ ಮಾಡಬೇಕೆಂಬ ಒಂದು ಉದ್ದೇಶದಿಂದ ಇಲ್ಲೇ ಎದುರುಗಡೆ ಒಂದು ಜಾಗವನ್ನು ಮೀಸಲಿಟ್ಟಿದ್ದಾರೆ. ಅವರ ಒಂದು ಕನಸು, ಆ ಕನಸನ್ನು ನನಸು ಮಾಡಬೇಕಾಗ್ತದೆ. ಅದಕ್ಕೆ ಯಾರಿಂದಲೂ ಆಗ್ತದೆ, ದೇವರು ಯಾರನ್ನು ಕಳಿಸ್ತಾರೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಯಾರೋ ಒಬ್ಬರನ್ನು ಕಳಿಸಿ ಆ ಕನಸನ್ನು ನನಸು ಮಾಡ್ತಾರೆ, ಖಂಡಿತವಾಗಿ ಮಾಡ್ತಾನೆ. ಒಳ್ಳೆಯ ನಿಯತ್ತು ಇದ್ರೆ ಈ ಸಮಾಜದಲ್ಲಿ ನಾವು ಉತ್ತಮ ಪ್ರಜೆಯಾಗಿ ಬಾಳ್ಬೇಕೆಂಬ ಒಂದು ಭಾವನೆ ಇದ್ದರೆ ಖಂಡಿತವಾಗಿಯೂ ಇಲ್ಲಿ ಜಾತಿ ಎಂಬುದು ಇಲ್ಲ. 2 ಜಾತಿಗಳು, ನನಗೆ ಗೊತ್ತಿದ್ದಾಗೆ ಒಂದು ಹೆಣ್ಣು ಮತ್ತೊಂದು ಗಂಡು, ಅದು ಬಿಟ್ಟರೆ ಯಾವ ಜಾತಿ ಇಲ್ಲ. ಬಹುಶಃ ನಾನು ನಿಮ್ಮ ಮುಂದೆ ಹೇಳ್ತೇನೆ, ನನ್ನ ಆಫೀಸಲ್ಲಿ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಅದರ ಆಫೀಸಲ್ಲಿ ಒಂದು ದೇವಸ್ಥಾನದ ಫೋಟೋ, ಒಂದು ಚರ್ಚಿಯ ಫೋಟೋ, ಒಂದು ಮಸೀದಿಯ ಫೋಟೋ, ಅದೇ ರೀತಿ ಪ್ರತಿ ಎಲ್ಲ ಧರ್ಮದವರ ಧರ್ಮಗುರುಗಳ ಫೋಟೋ ಇದೆ. ಎಲ್ಲೂ ನಿಮಗೆ ಕಾಣಲಿಕ್ಕೆ ಸಿಗ್ಲಿಕ್ಕೆ ಇಲ್ಲ. ಯಾಕೆಂದ್ರೆ ಈಗ ನಾವು ರಾಜಕೀಯ ಇದರಿಂದ ನಾವು ಇಲ್ಲಿ ಜಾತಿಗಳನ್ನು ಹುಡುಕ್ತಾ ಹೋಗ್ತೇವೆ. ಇಲ್ಲಿ ಸುಂದರಣ್ಣನ ಈ ಮನೆಯಲ್ಲಿ ಜಾತಿಗಳಿಲ್ಲ, ಎಲ್ಲ ಜಾತಿಗಳು ಬರ್ತಾರೆ, ಎಲ್ಲರೂ ಒಟ್ಟಿಗೆ ಇರ್ತಾರೆ. ಅದಕ್ಕೋಸ್ಕರ ಅವರೊಂದು ಕನಸು ಇಲ್ಲಿ ಮೂಕಾಂಬಿಕಾ ಒಂದು ಟೆಂಪಲ್ ಆಗ್ಬೇಕಂತ. ಅವರದ್ದೇ ಜಾಗ ಆಲ್ರೆಡಿ ಇದೆ. ಒಂದು ಚಾರಿಟಿ ಮಾಡಿ ಅದರ ಮುಖಾಂತರ ಒಂದು ದೇವಸ್ಥಾನವನ್ನು ಮಾಡುವ ಒಂದು ಹಂಬಲ ಅವರಿಗೆ ಇದೆ ಅಂತ ಹೇಳಿದರೆ, ಈ ಊರಿನವರು ಎಲ್ಲರೂ ಅವರಿಗೆ ಸಹಕಾರ ಮಾಡಿದರೆ ಅದು ಖಂಡಿತವಾಗಿಯೂ ನೆರವೇರಿಸುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಕಾರಣ ಇಷ್ಟೇ, ಸುಂದರಣ್ಣ ಎಂಬ ವ್ಯಕ್ತಿ ಪ್ರತಿಯೊಬ್ಬ ಈ ಊರಿನವರಿಗೆ ಗೊತ್ತಿದ್ದ ವ್ಯಕ್ತಿಯಾಗಿರ್ತಾರೆ. ಅವರು ಇಲ್ಲಿ ಯಾರಿಗೂ ಬೇಡದ ಕೆಲಸಗಳನ್ನು ಮಾಡಿಕೊಡುವುದಿಲ್ಲ. ಯಾರಿಗೆ ತೊಂದರೆ ಏನು ಆಗಿದ್ದರೆ ಅವರು ನಂಬುವ ದೇವರ ಇದರಿಂದ ಅವರು ಬಂದವರಿಗೆ ಪ್ರಸಾದ ಏನೋ ಕೊಟ್ಟು ಅವರನ್ನು ಕಳಿಸಿಕೊಡ್ತಾರೆ. ಅದೇ ಸುಂದರಣ್ಣನವರು ಇನ್ನೊಬ್ಬರಿಗೆ ಅನ್ಯಾಯ ಮಾಡಿ ಇನ್ನೊಬ್ಬರನ್ನು
ದ್ವೇಷಿಸುವಂತ ಕೆಲಸ ಇಷ್ಟರ ತನಕ ಅವ್ರು ಮಾಡಲಿಲ್ಲ. ಬಹುಶಃ ನಾನು ತುಂಬ ವರ್ಷದಿಂದ ಅವರನ್ನು ಬಲ್ಲೆ. ಆದ್ದರಿಂದ ನನಗೆ ಅವರ ಸ್ವಲ್ಪ ಚರಿತ್ರೆ ಗೊತ್ತುಂಟು. ಅದಕ್ಕೋಸ್ಕರ ನಾನು ಈಗ ಹೇಳ್ತಾ ಇದ್ದೀನಿ. ತುಂಬ ಬೇಜಾರಾಗ್ತಾ ಉಂಟು. ಒಂದು ಈ ಊರಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡುವಾಗ ಅವರಾಗಿ ಬರಬೇಕು. ಯಾಕೆಂದ್ರೆ ಇದು ಮಾಡುವುದೊಂದು ರಸಮಂಜರಿ ಅಲ್ಲ, ಅಥವಾ ಯಾವುದೇ ಒಂದು ಕ್ಲಬ್ಬಿನ ಕಾರ್ಯಕ್ರಮ ಅಲ್ಲ. ಒಂದು ದೈವಸ್ಥಾನ ಮಾಡಬೇಕೆಂಬ ಒಂದು ನಿಯತ್ತನ್ನಿಟ್ಟುಕೊಂಡು ಒಬ್ಬರು ಮುಂದೆ ಬಂದಾಗ ಅವರ ಸಂಬಂಧಿಕರು, ಅವರ ನೆರೆಕೆರೆಯವರು, ಊರಿನವರು ಅವರೊಟ್ಟಿಗೆ ಬಂದು ಕೆಲಸ ಮಾಡಿಕೊಂಡು ಹೋದವರು ಎಲ್ಲರೂ ಸೇರಿ ಅವರ ಕೈಯನ್ನು ಬಲಪಡಿಸಿದಾಗ, ಅದೇ ರೀತಿ ನಮ್ಮೊಟ್ಟಿಗೆ ಬಂದಂಥ ಗಣ್ಯ ವ್ಯಕ್ತಿಗಳು ಕೂಡ ಮುಂದಕ್ಕೆ ಸುಂದರಣ್ಣನವರ ಆ ಒಂದು ಕನಸನ್ನು ಈಡೇರಿಸಲು ನೀವು ಕೂಡ ಅವರಿಗೆ ಸಹಕಾರವನ್ನು ನೀಡಬೇಕು. ಯಾಕೆಂದರೆ ತುಂಬ ಬಡವ, ಕೂತಿಕೊಳ್ಳಲಿಕ್ಕೆ ಒಂದು ಒಳ್ಳೆಯ ಮನೆ ಕೂಡ ಇಲ್ಲ, ತುಂಬ ಕಷ್ಟದಲ್ಲಿ ಅವರ ಜೀವನ ಹೋಗ್ತದೆ. ಕೆಲವರು ಹೇಳ್ಬಹುದು, ಈಗ ನೋಡಿ, ಒಬ್ಬ MBBS ಡಾಕ್ಟರ್ ಕಲಿಬೇಕಂತಿಲ್ಲ, ಒಬ್ಬ ಕಂಪೌಂಡರ್ ಆದರೆ ಅವನ ಮನೆ ದೊಡ್ಡ ಕೋಟ್ಯಾಧಿಪತಿ ಆಗ್ತಾನೆ ಅವ ಕಂಪೌಂಡ್ರು. ಹಾಗೆ ಇವರೊಟ್ಟಿಗೆ ಇಲ್ಲಿ ಏನಾದರೂ ಕಷ್ಟ ಕಾರ್ಪಣ್ಯಕ್ಕೆ ಬಂದರೆ ಇವರು ಇಷ್ಟು ಕೊಡು ಅಂತ ಹೇಳಿ ಯಾವುದೇ ಒಂದು ಕೆಲಸ ಮಾಡುವುದಿಲ್ಲ. ಅವರು ಕೊಟ್ಟದನ್ನು ತೆಗೆದು ಅವರಿಂದ ಆಗುವ ಕೆಲಸವನ್ನು ಮಾಡಿಕೊಡ್ತಾರೆ. ಒಂದು ವೇಳೆ ಇವರು ಇಷ್ಟು ಬೇಕಂತ ಒಂದು ಡಿಮ್ಯಾಂಡ್ ಮಾಡಿದರೆ ಇವತ್ತು ಇದು ದೊಡ್ಡ ಒಂದು ಬಂಗ್ಲೆ ಮನೆ ಆಗಿ ಮಾರ್ಪಡುತ್ತಿತ್ತು. ಬಹುಶಃ ನೀವೆಲ್ಲರೂ ನಿಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ. ಇವರು ನನ್ನ ಹತ್ರ ಹೇಳಿದಾಗ ನನಗೆ ನೋಡಿ, ನಾನೊಬ್ಬ ಮುಸಲ್ಮಾನ ಆದರೂ ಅವರ ಬೆನ್ನ ಹಿಂದೆ ಹೋಗಿ ಅವರಿಗೆ ಏನೆಲ್ಲ ಈ ಚಾರಿಟಿ ಮಾಡಲಿಕ್ಕೆ ಏನೆಲ್ಲ ಅವಶ್ಯಕತೆ ಉಂಟು ಪ್ರತಿ ಒಂದನ್ನು ನಾನು ಅಹಂಕಾರದಿಂದ ಹೇಳುವುದಿಲ್ಲ. ಯಾಕೆಂದರೆ ಮತ್ತೆ ನೀವೆಲ್ಲರೂ ಕೈ ಸೇರಿಸಬೇಕಂತ ಅದಕ್ಕೆ ಹೇಳುವುದು. ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ನಾನು ಅವರ ಬೆನ್ನ ಇದ್ದು ಆ ಟ್ರಸ್ಟನ್ನು ಮಾಡಿ ಅದನ್ನು ರಿಜಿಸ್ಟರ್ ಮಾಡಿಸಿ ಅವರಿಗೆ ಒಂದು ಚೊಕ್ಕದಾದ ಒಂದು ಆಫೀಸನ್ನು ಕೂಡ ಆಲ್ರೆಡಿ ಇವತ್ತು ನಾವು ಉದ್ಘಾಟನೆಯನ್ನು ಮಾಡಿದ್ದೇವೆ. ಇವತ್ತು ಈ ಒಂದು ಚಿಕ್ಕ ಆಫೀಸ್ ನಮ್ಮ ಕಣ್ಣಿಗೆ ಅದೊಂದು ಚಿಕ್ಕ ಗೂಡಂಗಡಿ ತರ ಕಾಣಬಹುದು. ಬಹುಶಃ ಮುಂದಿನ ದಿನಗಳಲ್ಲಿ ದೊಡ್ಡ ಆಫೀಸ್ ಆಗಿ ಅದು ಖಂಡಿತವಾಗಿ ಬರುತ್ತದೆ ಎಂಬ ಒಂದು ಆಶಯ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ಖಂಡಿತವಾಗಿ ಬರ್ತದೆ. ಯಾಕೆಂದ್ರೆ ಅವರು ಯಾವುದೇ ಒಂದು ಮನಸ್ಸಲ್ಲಿ ಇಟ್ಟು ಮುಂದೆ ಹೋಗಿದ್ದಾರೆ, ಅದು ಖಂಡಿತವಾಗಿ ನೆರವೇರಿಸ್ತದೆ. ನನ್ನ ಹತ್ರ ಹೇಳಿದರು, ನಾವು ಇಲ್ಲಿ ಒಂದು ಚಿಕ್ಕ ದೇವಸ್ಥಾನ ಮಾಡಬೇಕಂತ. ನಾನು ಹೇಳಿದೆ, ನೀವು ಚಿಕ್ಕ ದೇವಸ್ಥಾನ ಅಂತ ಕನಸು ಕಾಣೋದು ಬೇಡ, ನೀವು ದೊಡ್ಡ ದೇವಸ್ಥಾನ ಕನಸು ಕಾಣಿ. ಅದರಲ್ಲಿ ದೇವರು ನಮಗೆ ಕೊಟ್ಟದ್ದಕ್ಕೆ ತೃಪ್ತಿ ಪಡಿ. ಯಾಕಂದ್ರೆ ಯಾವಾಗಲೂ ಕನಸು ಕಾಣುವಾಗ ಅಬ್ದುಲ್ ಕಲಾಂ ಹೇಳಿದ ಒಂದು ನೆನಪು ಮಾತು ಇದೆಯಲ್ಲ, ನಾವು ದೊಡ್ಡ ಕನಸನ್ನು ಕಾಣಬೇಕು, ಅದರಲ್ಲಿ ನಮಗೆ ಏನು ಸಿಕ್ಕಿದೆ ಅದನ್ನು ನಾವು ತೃಪ್ತಿ ಪಡುವಂತರ ಆಗಬೇಕು. ಯಾಕೆಂದ್ರೆ ಕನಸು ಕಂಡದ್ದೇ ಸಿಗ್ಲಿಲ್ಲ ಅಂತ ಹೇಳಿ ನಾವು ಮಾನಸಿಕವಾಗಿ ಹೋಗ್ಬಾರದು. ನಮಗೆ ದೇವರು ಕೊಟ್ಟದ್ದೇ ನಾವು ಕಂಡ ಕನಸಿಗೆ ಅದು ದೊಡ್ಡ ಭಾಗ್ಯ ಅಂತ ನೆನೆಸಿ ನಮ್ಮ ಮುಂದಿನ ಕೆಲಸಗಳನ್ನು ನಾವು ಮಾಡುವುದು. ಅದು ಆ ಕೆಲಸ ಕಾರ್ಯಗಳನ್ನು ಮಾಡುವಾಗ ಈಗ ಎಲ್ಲ ಟ್ರಸ್ಟಿಗಳು ಈಗೆಲ್ಲ ಬಂದರು, ಸಾಲು ಹಾಕಿದ್ದೇವೆ, ಎಲ್ಲ ಅವರಿಗೆ ಗೌರವವನ್ನು ಕೊಟ್ಟೆವು. ನಾಳೆ ದಿವಸ ಆ ಟ್ರಸ್ಟ್ ಮೀಟಿಂಗ್ ಮಾಡುವಾಗ ತಾವುಗಳು ಮುಂದೆ ಬಂದು ನಿಲ್ಬೇಕು. ಯಾಕೆಂದ್ರೆ ಸುಂದರನ ಹತ್ರ ಕೇಳಿ ತಿಂಗಳ ಮೀಟಿಂಗ್ ಯಾವಾಗ, ನೀವೇ ಕೇಳಿ ನೀವೇ ಬರಬೇಕು. ಇದು ನಿಮ್ಮ ಕರ್ತವ್ಯ. ಯಾಕೆಂದ್ರೆ ಟ್ರಸ್ಟಿಗಳು ಆದರೆ ಅದು ದೊಡ್ಡ ವಿಷಯ ಅಲ್ಲ. ಹಣ ಕೊಡಬೇಕಂತ ಇಲ್ಲ, ನಿಮ್ಮ ಕೈಯಲ್ಲಿ ಹಣ ಇಲ್ಲದಿದ್ದರೂ ನಿಮ್ಮ ತ್ಯಾಗವನ್ನು ಮಾಡಿ, ನಿಮ್ಮಿಂದ ಆಗುವ ಒಂದು ಸ್ವಲ್ಪ ಸಮಯವನ್ನು ಕೊಡಿ. ಆ ಸಮಯವೇ ಅವರಿಗೆ ಅದು ದೊಡ್ಡ ಹಣ ಸಿಕ್ಕಿದಾಗೆ ಆಗ್ತದೆ. ಆಗಿರುವಾಗ ಇವತ್ತು ನಾನು ನೋಡಿದ್ದೇನೆ, ಬೆಳಿಗ್ಗೆ ನಾನು ಬಂದಾಗ ಸುಂದರಣ್ಣ ಮತ್ತು ಪುಷ್ಪಲತಾ ಇವರು ಪಾಪ ಅವರು ಒದ್ದಾಡ್ತಾ ಇದ್ದರು. ಬಹುಶಃ ಇಷ್ಟು ಜನರು ಬರ್ತಾರೆ ಅಂತ ನಾನು ಕಣ್ಣ ಮನಸ್ಸಿನಲ್ಲಿ ಈಗ ನೆನೆಸಲಿಲ್ಲ. ಬೆಳಿಗ್ಗೆ ಬಂದು ನೋಡಿದಾಗ ದೇವರ ದಯದಿಂದ ಇಷ್ಟಾದ್ರೂ ಜನ ನೀವು ಬಂದಿದ್ದೀರಿ. ಇದಕ್ಕೆ ಕಾರಣ ಆ ಭಗವಂತ. ಮತ್ತೆ ದೇವರ ಇಚ್ಛೆ ಏನಿದೆ ಅದಲ್ಲದೆ ಜಾಸ್ತಿಯಾಗಿ ಯಾವುದೂ ಆಗುವುದಿಲ್ಲ. ಇಲ್ಲಿ ಬಂದು ನಾವು ಮೈಕ್ ಮುಖಾಂತರ ಭಾಷಣವನ್ನು ಮಾಡಿಕೊಂಡು ಹೋಗ್ತೇವೆ. ನಾನು ನಿಮಗೆ ಮಾತ್ರ ಹೇಳೋದು, ನನ್ನ ಜೀವನದಲ್ಲಿ ಅವಲಡಿಸಿದವ ಸ್ಟೇಜ್ ಮುಂದೆ ಮೈಕ್ ಹಿಡಿದು ಭಾಷಣ ಮಾಡಬಾರದು.
ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿ ಇನ್ನೊಬ್ಬರಿಗೆ ಹೇಳುವಂಥ ವ್ಯಕ್ತಿಗಳು ನಾವು ಆಗಬೇಕು. ಆದ್ದರಿಂದ ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇವತ್ತಿನ ಈ ಒಂದು ಚಿಕ್ಕ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ. ಎಲ್ಲ ಗಣ್ಯ ವ್ಯಕ್ತಿಗಳೊಟ್ಟಿಗೆ ನಾನು ಒಂದೇ ಕೇಳುವುದು, ಇವರ ಒಂದು ಕನಸು ಈಡೇರಿಸಲು ಅದು ರಾಜಕೀಯದಿಂದ ಆಗ್ಬಹುದು, ಅಥವಾ ದಾನಿಗಳಿಂದ ಆಗ್ಬಹುದು, ಅಥವಾ ಇಲ್ಲಿನ ಜನಪ್ರತಿನಿಧಿಗಳಿಂದ ಆಗ್ಬಹುದು, ಊರಿನವರಿಂದಲೂ ಆಗ್ಬಹುದು, ಸಹಾಯವನ್ನು ಪಡೆಕೊಂಡಂತ ಜನರಿಂದಲೂ ಆಗ್ಬಹುದು. ಎಲ್ಲರೂ ಸೇರಿ ನಮ್ಮ ಒಂದು ಸಹಾಯಸ್ಥವನ್ನು ಅವರು ನೀಡಿದಾಗ ಈ ಮೂಕಾಂಬಿಕಾ ಚಾರಿಟಬಲ್ ಟ್ರಸ್ಟಿನ ವತಿಯಿಂದ ಇಲ್ಲಿ ಒಂದು ದೇವಸ್ಥಾನ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ, ಖಂಡಿತವಾಗಿ ಆಗುತ್ತದೆ. ನೋಡಿ, ನೀವೆಲ್ಲ ಕೂತ್ಕೊಂಡೆ ನಾನು ಒಂದು ಮಾತು ಹೇಳಿದೆ, ನನಗೆ ಚಪ್ಪಾಳೆ ತಟ್ಟುವುದು ಬೇಡ. ಒಂದು ಶುಭ ಲಕ್ಷಣ ದೇವಸ್ಥಾನ ಆಗ್ತದೆ ಅಂತ ಹೇಳುವಾಗ ನಿಮ್ಮ ಒಂದು ಕೈಯನ್ನಾದರೂ ಜೋಡಿಸಿ ಚಪ್ಪಾಳೆ ತಟ್ಟಲಿಕ್ಕೆ ನಿಮಗೆ ಒಂದು ಮನಸ್ಸು ಬಿರಬೇಕು. ಇದು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ, ಈಗ ಹೇಳಿದಾಗಲೂ ತಟ್ಟಲಿಲ್ಲ. ನಿಮಗೆ ಯಾರಿಗೆ ಮನಸ್ಸಿಲ್ವಾ ಇಲ್ಲಿ ಒಂದು ದೇವಸ್ಥಾನ ಆಗ್ಬೇಕಂತ? ಜೋರಾಗಿ ಚಪ್ಪಾಳೆ ತಟ್ಟಿ. ಚಿಕ್ಕ ಮಕ್ಕಳಿಗೆ ಹೇಳ್ಬಹುದು, ಎಲ್ಲ ದೊಡ್ಡವರು ಬೇಜಾರು ಮಾಡ್ಕೊಳ್ಬೇಡಿ. ಯಾಕೆಂದ್ರೆ ನಾನು ನಿಮ್ಮನ್ನೇನು ಇದು ಮಾಡುವುದಲ್ಲ, ಅದು ನಮ್ಮ ಈ ಹೃದಯದಲ್ಲಿರಬೇಕು. ಸುಂದರನ್ನ ಮಾಡಿದರೆ ಅದು ಅವರ ಮನೆಗೆಲ್ಲ, ಅದು ಈ ಊರಿಗೆ ಆಗ್ತದೆ ಅಲ್ವಾ? ಸುಂದರನ್ನ ಯಾವುದೇ ಒಂದು ಮಾಡಿದರೆ ಈ ಊರಿನ ಒಂದು ಆಸ್ತಿ ಆಗುತ್ತದೆ. ಅದು ಇದೊಂದು ಚಾರಿಟಿ ಮುಖಾಂತರ ಅವರು ಮಾಡ್ಲಿಕ್ಕೆ ಹೊರಟದ್ದು ಎಲ್ಲರ ಆಸ್ತಿ ಆಗ್ತದೆ, ಅವರೊಬ್ಬರ ಆಸ್ತಿ ಆಗಲ್ಲ. ಆದ್ದರಿಂದ ಸುಂದರಣ್ಣನವರ ಈ ಕನಸು ಆದಷ್ಟು ಬೇಗ ಈಡೇರಿಸಲಿ. ಆ ಭಗವಂತನು ಜಾಸ್ತಿ ಸಮಯ ತೆಗೆದುಕೊಳ್ಳದೆ 1-2 ವರ್ಷಗಳಲ್ಲಿ ಅವರು ಕಂಡಂತ ಕನಸು ಅದು ಪೂರ್ತಿಯಾಗಿ ಅವರಿಗೆ ಮತ್ತು ಈ ಚಾರಿಟಿನ ಎಲ್ಲ ಸದಸ್ಯರುಗಳು ಮತ್ತು ಪದಾಧಿಕಾರಿಗಳಿಗೆ ಸಿಗಲಿ ಎಂದು ಹೇಳುತ್ತಾ ನಾನು ನನ್ನ ಒಂದು 2 ಚಿಕ್ಕ ಮಾತುಗಳು ನಿಮ್ಮ ಮುಂದೆ ಇಟ್ಟಿದ್ದೇನು. ನೀವು ಕೂಡ ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ಅವರ ಕನಸು ಈಡೇರಿಸಲು ನೀವು ಕೂಡ ಪ್ರೇಯರ್ ಮಾಡಬೇಕು. ಅದೇ ರೀತಿ ನನ್ನ ಹತ್ರ ಇವತ್ತು ಅವರ ಕಚೇರಿಯನ್ನು ಉದ್ಘಾಟನೆ ಮಾಡಲು ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ಸ್ಥಾಪಕ ಅಧ್ಯಕ್ಷರಾದಂಥ ಸುಂದರಣ್ಣ ಮತ್ತು ಅವರ ಎಲ್ಲ ಟ್ರಸ್ಟಿಗಳು ಮತ್ತು ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಹೇಳುತ್ತೇನೆ. ನೀವು ಕೊಟ್ಟ ಈ ಅವಕಾಶ, ನನ್ನ ಕೈಯಲ್ಲೇ ಆ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೇನೆ. ನಾನು ನಂಬುವ ದೇವರನ್ನು ನೆನೆದು ಅಲ್ಲಿ ನಾನು ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೇನೆ. ದೇವರ ದಯದಿಂದ 1 ವರ್ಷದಲ್ಲಿ ಆ ಕಚೇರಿ ಒಂದು ದೊಡ್ಡ ಕಚೇರಿಯಾಗಿ ಮುಂದೆ ಬರಲಿ ಎಂದು ನಾವೆಲ್ಲರೂ ಆ ಭಗವಂತನಲ್ಲಿ ಪ್ರೇಯರ್ ಮಾಡುವ. ಮತ್ತೆ ತಮ್ಮೆಲ್ಲರಲ್ಲಿ ನಾನೊಂದು ವಿನಂತಿ ಮಾಡುತ್ತೇನೆ. ಮಂಗಳೂರು ವಿಧಾನಸಭಾ ಕ್ಷೇತ್ರ, ಇದು ಈ ಕ್ಷೇತ್ರಕ್ಕೆ ಒಂದು ಹಿನ್ನೆಲೆ ಇದೆ ನೋಡಿ. ಗಜಾನನ ಪಂಡಿತ್ ಅವರು, ನನಗೆ ಇಸುವಿ ಸ್ವಲ್ಪ ಮರೆತು ಹೋಯಿತು, ಇಲ್ಲಿ ನಮ್ಮ MLA ಆಗಿ ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿ ಬಂದವರು. ತದನಂತರ ಹಲವಾರು ಮಂದಿ ನಮ್ಮ ಕ್ಷೇತ್ರದಲ್ಲಿ ಜನಪ್ರತಿನಿಧಿಯಾಗಿ ಬಂದಿದ್ದಾರೆ, ಆಳ್ವಿಕೆಯನ್ನು ಮಾಡಿಕೊಟ್ಟಿದ್ದಾರೆ, ಉತ್ತಮ ಆಡಳಿತವನ್ನು ಮಾಡಿದ್ದಾರೆ. ಯಾರನ್ನು ನಾವು ದೂಷಿಸಬಾರದು. ನಮ್ಮ UT ಪರೀದರ ಮಗ ಮಾನ್ಯ ಈಗ ಸಚಿವರಾಗಿ ನಮ್ಮ ಊರಿಗೆ ಇವತ್ತು ಕಾಲಿಟ್ಟಿದ್ದಾರೆ. UT ಖಾದರ್ ಅವರು ನಮ್ಮ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಯಾವಾಗ ಒಂದು ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿ ಬಂದಿದ್ದಾರೋ ಆವತ್ತಿನಿಂದಲೇ ನಮಗೆ ಮಂತ್ರಿ ಸ್ಥಾನ ಸಿಗುವ ಒಂದು ಭಾಗ್ಯವು ದೇವರು ಕೊಟ್ಟಿದ್ದಾನೆ ನೋಡಿ. ಇದಕ್ಕೆ ಮುಂಚೆ ಬಂದವರು ಯಾರಿಗೂ ನಮ್ಮಲ್ಲಿ ಒಂದು ಮಂತ್ರಿ ಸ್ಥಾನ ಸಿಗಲಿಲ್ಲ, ನಮ್ಮ ದುರ್ಭಾಗ್ಯ ಅಂತ ಹೇಳ್ಬಹುದು. UT ಖಾದರ್ ಸರ್ ಅವರಿಗೆ ಸಚಿವರಾಗಿ, ಸಭಾಧ್ಯಕ್ಷರಾಗಿ ಈ ಕರ್ನಾಟಕ ಕಂಡಂತ ಒಬ್ಬ ಅತ್ಯುತ್ತಮ ರಾಜಕೀಯ ವ್ಯಕ್ತಿಯಾಗಿ ನಮ್ಮ ಊರಿನವರೇ ನಮ್ಮ ಶಾಸಕರು ಆಗಿದ್ದಾರೆ. ನಾನು ಈ ವೇದಿಕೆಯ ಮುಖಾಂತರ ಇವತ್ತು ಅವರ ಆರೋಗ್ಯ ಸಚಿವರಾಗಿ ನಮ್ಮ UT ಖಾದರ್ ಅವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ನಾನು ಶ್ರೀ ಮೂಕಾಂಬಿಕಾ ಚಾರಿಟಬಲ್ ಟ್ರಸ್ಟಿನ ಪರವಾಗಿಯೂ ಮತ್ತು ಬಂಧುತ್ವ ಚಾರಿಟಬಲ್ ಟ್ರಸ್ಟಿನ ಪರವಾಗಿಯೂ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳುತ್ತಾ ಇದ್ದೇನೆ. ಮತ್ತು ಒಂದು ಶಾಸಕರು ಸಿಕ್ಕಿದರೆ ಮಾತ್ರ ಸಾಕಾಗಲ್ಲ, ಶಾಸಕರೊಟ್ಟಿಗೆ ಇರುವ ಒಬ್ಬ PA ಅಂತ ಇರ್ತಾರೆ, ಅದು ಕೂಡ ನಾವು ತುಂಬ ಭಾಗ್ಯವಂತರು. ನಾನು ಯಾವುದೇ ರಾಜಕೀಯ ವ್ಯಕ್ತಿ ಅಲ್ಲ ಆಯ್ತಾ.
ಯಾಕೆಂದ್ರೆ ಅವರು ಯಾವಾಗ ಬಂದಿದ್ದಾರೆ ಈ ಮಣ್ಣಿಗೆ ಕಾಲಿಟ್ಟ ಮೇಲೆ ಇಲ್ಲಿ ಯಾವುದೇ ಕಮ್ಯುನಲ್ ಆಗಲಿಲ್ಲ, ಯಾವುದೇ ಕೋಮುವಾದಾಗಲಿಲ್ಲ. ದೇವಸ್ಥಾನಕ್ಕೆ ಹೋಗ್ತಾರೆ, ಚರ್ಚಿಗೆ ಹೋಗ್ತಾರೆ, ಮಸೀದಿಗೆ ಹೋಗ್ತಾರೆ. ಅವರಲ್ಲಿ ಯಾವುದೇ ಒಂದು ಜಾತಿ ಇಲ್ಲ. ಯಾವುದೇ ಒಬ್ಬ ಬಿಜೆಪಿಯ JDSನವ SDP ಹೋದ್ರೆ ನೀನು ಯಾವ ಪಾರ್ಟಿ ಅಂತ ಕೇಳುವ ವ್ಯಕ್ತಿ ಜಯಮಣ ಅವರದ್ದಲ್ಲ. ಅವರಿಂದ ಆಗುವ ಕೆಲಸವನ್ನು ಅವರು ಮಾಡಿಕೊಡ್ತಾರೆ. ಇಷ್ಟು ಇದ್ರೆ ನಮಗೆ ಸಾಕು, ನಮಗೇನು ಅವರು ಕೊಡ್ಬೇಕಂತೆಲ್ಲ. ನಮ್ಮ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಯಾವುದೇ ಕೋಮು ಗಲಾಟೆ ಆಗದೆ ಜನರಿಗೆ ಒಳ್ಳೆ ಆಡಳಿತವನ್ನು ಕೊಡುವಂತ ಯಾವುದೇ ಒಬ್ಬ ಜನಪ್ರತಿ ಇಲ್ಲಿ ಬಂದರೆ ಅದನ್ನು ಸ್ವೀಕರಿಸಲು ನಾವು ಭಾಗ್ಯವಂತರಾಗಿರ್ಬೇಕಾಗ್ತದೆ. ಆದ್ದರಿಂದ ನಾವು ಈಗ ಭಾಗ್ಯವಂತರಾಗಿದ್ದೇವೆ. UT ಖಾದರ್ ಅಂತ ಒಬ್ಬ ಶಾಸಕರು ನಮಗೆ ಸಿಕ್ಕಿದೆ ದೊಡ್ಡ ಪುಣ್ಯ ಅಂತ ಹೇಳ್ತೇನೆ. ಅವರೊಟ್ಟಿಗಿರುವಂತ PA ಲಿಬ್ಜತ್, ನೀವು 1 ಗಂಟೆಗೆ ಫೋನ್ ಮಾಡಿದರೂ ಕೂಡ ಲಿಬ್ಜತ್ ಅವರು ಫೋನು ರಿಸೀವ್ ಮಾಡುತ್ತಾರೆ. ಅವರಿಂದ ಏನು ನಮಗೆ ಕೆಲಸ ಕಾರ್ಯಗಳು ಆಗಬೇಕು ಅದನ್ನು ಖಂಡಿತವಾಗಿಯೂ ಲಿಬ್ಜತ್ ಅವರು ಮಾಡಿಕೊಡ್ತಾರೆ. ಅದು ಕೂಡ ಅವರನ್ನು ಕೂಡ ನಾನು ಅಭಿನಂದಿಸುತ್ತೇನೆ. ಯಾಕೆಂದ್ರೆ ಲಿಬ್ಜತ್ತರಂತ ಇನ್ನು ಹಲವಾರು PAಗಳು ಹುಟ್ಟಿ ಬರಲಿ, ಜನಪ್ರತಿನಿಧಿಗಳಿಗೆ ಸಿಗಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಾನು ರಾಜಕೀಯವಾಗಿ ಮಾತಾಡಿದಂತೆ ಬೇಜಾರು ಮಾಡಿಕೊಳ್ಳಬೇಡಿ. ಒಳ್ಳೆಯವರನ್ನು ಒಳ್ಳೆಯ ಜಾಗದಲ್ಲಿ ಒಳ್ಳೆಯದನ್ನು ಹೇಳಲೇಬೇಕು. ಹಾಗಿರುವಾಗ ಅವರ ಒಳ್ಳೆತನವನ್ನು ಇಂದು ಒಂದೆರಡು ಮಾತಿನ ಮುಖಾಂತರ ನಿಮಗೆ ಹೇಳಿದ್ದೇನೆ. ಮುಂದಿನ ಈ ಮೂಕಾಂಬಿಕಾ ಚಾರಿಟಬಲ್ ಟ್ರಸ್ಟಿನ ನಮ್ಮ ಒಂದು ಗುದ್ದಲಿ ಪೂಜೆ ಮಾಡಲಿಕ್ಕಿದೆ. ಅದನ್ನು ನಾನು ಇವರ ಹತ್ರ ಹೇಳಿದ್ದೇನೆ. ಮಾನ್ಯ UT ಖಾದರಿಂದಲೇ ಆ ಗುದ್ದಲಿ ಪೂಜೆಯನ್ನು ಮಾಡಿಸಬೇಕು. ಈ ನನ್ನ ಮಾತನ್ನು UT ಖಾದರಿಗೆ ಕೂಡ ಕೇಳಬಹುದು. ಆದ್ದರಿಂದ ಅವರ ಕೈಯಿಂದಲೇ, ಒಳ್ಳೆಯವರ ಕೈಯಿಂದಲೇ ಇಲ್ಲಿ ಆ ಗುದ್ದಲಿ ಪೂಜೆಯನ್ನು ಮಾಡಿ ಆದಷ್ಟು ಬೇಗ ನಾವು ಮೂಕಾಂಬಿಕಾ ಚಾರಿಟಬಲ್ ಟ್ರಸ್ಟ್ನಲ್ಲಿ ಅಲ್ಲಿ ನಾವು ಕನಸು ಕಂಡಂತ, ಅವರು ಕಂಡಂತ ಕನಸನ್ನು ನನಸಾಗಲು ಆ ಭಗವಂತನು ಆದಷ್ಟು ಬೇಗ ಅವರಿಗೆ ನಮಗೆಲ್ಲರಿಗೆ ಎತ್ತಿಸಿಕೊಡ್ಲಿ ಎಂದು ಆ ಭಗವಂತನಲ್ಲಿ ಪ್ರೇಯರ್ ಮಾಡುತ್ತಾ ಮುಂದಿನ ನನ್ನ ಆ ಮಾತುಗಳಿಗೆ ನಾನು ವಿರಾಮ ಹೇಳ್ತೇನೆ. ಮತ್ತು ಗಣ್ಯರು ಮಾತಾಡಲಿಕ್ಕೆ ತುಂಬ ಮಂದಿ ಇದ್ದಾರೆ. ಆದ್ದರಿಂದ ಮುಂದಿನ ಮಾತುಗಳನ್ನು ಆಡಲಿಕ್ಕೆ ಅವರು ಕೂಡ ಕಾಯ್ತಾ ಇದ್ದಾರೆ. ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಇದರ ಈ ಉದ್ದೇಶವನ್ನು ನಮ್ಮ ಕಾರ್ಯದರ್ಶಿಯಾದಂಥ ಪುಷ್ಪಲತಾ ಅವರು ಆಲ್ರೆಡಿ ಮುಂಚೆನೇ ಹೇಳಿದ್ದಾರೆ. ಈ ಚಾರಿಟಿಯ ಉದ್ದೇಶ ಏನು, ಇದರಿಂದ ಜನರಿಗೆ ಯಾವ ರೀತಿ ಸೇವೆ ಮಾಡಲಿಕ್ಕೆ ಒಂದು ಉದ್ದೇಶ ಇಟ್ಟಿದ್ದೇವೆ, ಅದನ್ನೆಲ್ಲ ಅವರು ಮಗದೊಮ್ಮೆ ಹೇಳ್ತಾರೆ. ಆದ್ದರಿಂದ ನನ್ನ ಮಾತಿಗೆ ವಿರಾಮ ಹಾಕ್ತೇನೆ. ಎಲ್ಲರಿಗೂ ಪ್ರೀತಿ ಇರಲಿ. ನನ್ನ ಮಾತಲ್ಲಿ ಯಾರಿಗಾದರೂ ನೋವು ಕಂಡು ಬಂದಲ್ಲಿ ನಾನು ಈ ಸ್ಟೇಜಿಂದ ಇಳ್ಕೊಂಡು ಹೋಗುವ ಮುಂಚೆ ನನಗೆ ಕ್ಷಮೆ ಕೊಡಬೇಕಾಗಿ ನಿಮ್ಮಲ್ಲಿ ವಿನಂತಿ ಮಾಡುತ್ತೇನೆ. ಯಾವುದೇ ಒಂದು ದುರುದ್ದೇಶ, ಯಾವುದೇ ಒಂದು ಕೋಪವನ್ನು ಇಟ್ಟುಕೊಂಡು ನಾನು ಯಾವುದೇ ಹೇಳಲಿಲ್ಲ. ಒಳ್ಳೆಯ ಮನಸ್ಸಿನಿಂದ ಇವತ್ತಿನ ಒಳ್ಳೆಯ ಕಾರ್ಯಕ್ರಮ, ಒಂದು ದೇವರನ್ನು ನೆನಪಿಸಿ ಈ ಕಚೇರಿಯನ್ನು ಉದ್ಘಾಟನೆ ಮಾಡಿ ಈ ಉದ್ಘಾಟಕರ ಒಂದು ಭಾಷಣವನ್ನು ಮಾಡಿದ್ದೇನೆ. ಭಗವಂತನು ಸುಂದರಣ್ಣ ಮತ್ತು ಅವರ ಚಾರಿಟಿ ಎಲ್ಲ ಆ ಸದಸ್ಯರುಗಳಿಗೆ ಸಂಪತ್ತನ್ನು ನೀಡಿ ಆರೋಗ್ಯ ದೀರ್ಘಾಯುಸ್ಸನ್ನು ನೀಡಲಿ. ಅವರು ಕಂಡಂತಹ ಕನಸು ಆ ದೇವಸ್ಥಾನ ಆದಷ್ಟು ಬೇಗ ಆಗಲಿ ಎಂದು ಎಲ್ಲರಿಗೂ ನನ್ನ ನಮಸ್ಕಾರವನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹಾಕ್ತೇನೆ. ಟ್ರಸ್ಟಿನ ಉದ್ದೇಶ ಸಮಾಜ ಸೇವೆ ಹಾಗೂ ಸಂಘಟನೆಯ ಮಹತ್ವವನ್ನು ಎತ್ತಿ ಹೇಳಿ ಟ್ರಸ್ಟಿಗೆ ಶುಭ ಕೋರಿ ಹಾರೈಸಿದ ಉದ್ಘಾಟನಾ ಮಾತನಾಡಿದಂತಹ ಶ್ರೀ ಇಸ್ಮಾಯಿಲ್ ಶಾಫಿ ಇವರ ಮಾತುಗಳಿಗೆ ಧನ್ಯವಾದಗಳು ಸರ್. ಇದೀಗ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀ ವಿದ್ಯಾಧರ ಶೆಟ್ಟಿ ಇವರಿಂದ ಒಂದೆರಡು ಮಾತು. ವೇದಿಕೆಯ ಮೇಲಿರುವಂತಹ ಸುಂದರಣ್ಣ, ಎಲ್ಲರನ್ನು ಸೇರಿಸಿದಂತಹ ಇಸ್ಮಾಯಿಲ್ ಶಾಫಿ, ಆಲ್ವಿನ್ ಡಿಸೋಜರ್ ಅವರು, ಹಾಗೆ ನಮ್ಮ ಶ್ರೀನಿವಾಸ್ ಆಳ್ವಾರ್ ಅವರು ಎಲ್ಲರನ್ನು ವಂದಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯ ಬಂಧುಗಳೇ, ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಶ್ರೀ ಮೂಕಾಂಬಿಕಾ ಚಾರಿಟೇಬಲ್ ಟ್ರಸ್ಟ್ನ ಉದ್ಘಾಟನೆಯಾಗಿದೆ, ಟ್ರಸ್ಟ್ ಕಚೇರಿ ಉದ್ಘಾಟನೆಯಾಗಿದೆ. ಮುಂದಕ್ಕೆ ಇಲ್ಲಿ ಒಂದು ಕ್ಷೇತ್ರ ನಿರ್ಮಾಣ ಆಗಲಿಕ್ಕಿದೆ. ರವಿ ರೈ ಪಜೀರ್ ಹಾಗೂ ಚಂದ್ರಹಾಸ್ ಪೂಂಜಾ ಇಲ್ಲಿಯ ಎರಡು ಪ್ರಮುಖ ಗಣ್ಯರು. ಇಬ್ಬರನ್ನು ಟ್ರಸ್ಟ್ನ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ದೀಕ್ಷಿತ್ ಇವರು ಶಾಲು ಹಾಗೂ ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಚಂದ್ರಹಾಸ್ ಪೂಂಜಾ ಇವರಿಗೆ. ಇನೋಳಿ ದೇವಂದಬೆಟ್ಟು ಶ್ರೀ ಸೋಮನಾಥ ದೇವಸ್ಥಾನದ ಅಧ್ಯಕ್ಷರು ಶ್ರೀಯುತ ಚಂದ್ರಹಾಸ್ ಪೂಂಜಾ,
ಅಲ್ಲಿಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ನೋಡಿದರೆ ಗೊತ್ತಾಗ್ತದೆ ಎಷ್ಟು ಸುಂದರವಾಗಿ ಆ ದೇವಸ್ಥಾನ ಮೂಡಿ ಬರ್ತಾ ಇದೆ. ಅವರು ಕೂಡ ಇನ್ನೋಳಿ ಶ್ರೀ ಸೋಮನಾಥ ದೇವಸ್ಥಾನದ ಸೇವಾ ಸಮಿತಿಯ ಪ್ರಮುಖರಲ್ಲಿ ಓರ್ವರು. ಆತ್ಮೀಯ ಬಂಧುಗಳೇ, ಒಂದು ಸುಂದರವಾದಂತಹ ಪರಿಸರ, ಸುತ್ತ ಹಚ್ಚ ಹಸಿರಿನ ಪ್ರಶಾಂತವಾದಂತಹ ಒಂದು ಪರಿಸರ ಈ ಜಾಗದಲ್ಲಿ ನಾನೀಗ ಸುಂದರಣ್ಣನವರ ಹತ್ರ ಕೇಳಿ ತಿಳಿದ ಹಾಗೆ ಕಳೆದ 40 ವರ್ಷಗಳಿಂದಲೂ ಅಧಿಕ ಕಾಲ ಶ್ರೀ ಮೂಕಾಂಬಿಕಾ ತಾಯಿಯ ಮತ್ತು ಸಾನ್ನಿಧ್ಯದ ಪರಿವಾರ ದೇವರುಗಳ ಆರಾಧನೆ ಆಗ್ತಾ ಬರ್ತಾ ಇದೆ. ಅವರ ಅಜ್ಜ ಇದನ್ನು ನಡೆಸಿಕೊಂಡು ಬರ್ತಾ ಇದ್ರು. ಸುಂದರಣ್ಣನವರು ಇದರ ಬಗ್ಗೆ ಒಲವಿಲ್ಲದಿದ್ದರೂ ಕೂಡ ಅವರಿಗೆ ಆ ಯೋಗ ಬಂದಿದೆ. ಇದನ್ನು ಮುಂದುವರಿಸಿಕೊಂಡಂತಹ ಯೋಗವನ್ನು ದೇವರು ಅವರಿಗೆ ಕೊಟ್ಟಿದ್ದಾರೆ. ಈಗ ಅವರ ಕಾಲಘಟ್ಟದಲ್ಲಿ ಶ್ರೀ ಮೂಕಾಂಬಿಕಾ ತಾಯಿಯ ಒಂದು ಒಳ್ಳೆಯ ದೇವಸ್ಥಾನ ನಿರ್ಮಾಣದ ಸಂಕಲ್ಪವನ್ನು ಮಾಡಿದ್ದಾರೆ. ಅದಕ್ಕಾಗಿ ಒಂದು ಟ್ರಸ್ಟನ್ನು ರಚನೆ ಮಾಡಿ ಆ ಟ್ರಸ್ಟ್ನ ಕಚೇರಿಯ ಉದ್ಘಾಟನೆ ಆಗಿದೆ. ಕಚೇರಿ ಎಷ್ಟು ದೊಡ್ಡದು ಎನ್ನುವಂತಹದ್ದು ಪ್ರಮುಖ ಅಲ್ಲ, ಅದರ ಕಚೇರಿಯ ಮತ್ತು ಸಮಿತಿಯ ಹಿಂದಿರುವಂತಹ ಉದ್ದೇಶ ಎಷ್ಟು ದೊಡ್ಡದು ಎನ್ನುವಂತಹದ್ದೇ ಪ್ರಮುಖ ಆಗ್ತದೆ. ಈಗ ಸುಂದರಣ್ಣನವರ ನೇತೃತ್ವದಲ್ಲಿ ಟ್ರಸ್ಟ್ ರಚನೆ ಆಗಿದೆ. ಟ್ರಸ್ಟಿಗೆ ಮತ್ತು ಸಮಿತಿಗೆ ಇರುವಂತಹ ವ್ಯತ್ಯಾಸ ಅಂತ ಹೇಳಿದರೆ, ಸಮಿತಿ ಅಂತ ಹೇಳಿದರೆ ಅದೊಂದು ಸೀಮಿತವಾದಂತಹ ಕಾರ್ಯಕ್ಷೇತ್ರ, ಆದರೆ ಟ್ರಸ್ಟಿಗೆ ಬದ್ಧತೆ ಇದೆ. ವರ್ಷಂಪ್ರತಿ ಲೆಕ್ಕಪತ್ರ ಒಪ್ಪಿಸಬೇಕು, ಸರ್ಕಾರದ ಅನುಮೋದನೆ ಪಡಿಬೇಕು, ಎಲ್ಲವೂ ಇದೆ. ಅದೆಲ್ಲವೂ ಮುಂದಕ್ಕೆ ಗೊತ್ತಾಗ್ತದೆ. ಮತ್ತು ಟ್ರಸ್ಟಿನ ವ್ಯಾಪ್ತಿ ದೊಡ್ಡದು. ಇದಕ್ಕೆ ಸರ್ಕಾರದಿಂದ ಯಾವುದಾದ್ರೂ ಅನುದಾನಗಳು ಸಿಗಬೇಕಿದ್ರೆ ಕೇವಲ ಸಮಿತಿಗೆ ಆದರೆ ಸಿಗುವುದಿಲ್ಲ. ಸಮಿತಿ ರಿಜಿಸ್ಟರ್ಡ್ ಆದರೂ ಕೂಡ ಅದಕ್ಕೆ ಅನುದಾನಗಳು ಸಿಗುವುದು ಕಡಿಮೆ. ಆದರೆ ಟ್ರಸ್ಟ್ ರಚನೆ ಆದರೆ ಸರ್ಕಾರದ ಅನುದಾನಗಳು, ಸರ್ಕಾರದ ಆಯಾಯ ಇಲಾಖೆಗಳ ಅನುದಾನಗಳು ಅದು ಕಾಲಕ್ಕೆ ಪಡೆಯಬಹುದು, ಅದನ್ನು ದೊರೆಯುವಂತೆ ಪ್ರಯತ್ನಿಸಬಹುದು. ಉದಾಹರಣೆಗೆ ಧಾರ್ಮಿಕ ಪರಿಷತ್ತು ಇದೆ. ಧಾರ್ಮಿಕ ಪರಿಷತ್ತಿನಿಂದ ಕ್ಷೇತ್ರ ನಿರ್ಮಾಣಕ್ಕೆ, ಕ್ಷೇತ್ರದ ಅಭಿವೃದ್ಧಿಗೆ ಅದರದ್ದೇ ಆದಂತಹ ಅನುದಾನಗಳಿವೆ. ಅದನ್ನು ಪಡೆಯುವಲ್ಲಿ ಟ್ರಸ್ಟ್ ಪ್ರಯತ್ನಿಸಬಹುದು. ಮುಂದಕ್ಕೆ ಕ್ಷೇತ್ರ ನಿರ್ಮಾಣ ಆಗುವಾಗ ಆ ಒಂದು ಅನುದಾನ ಇಲ್ಲಿಗೆ ಪ್ರಯೋಜನ ಆಗಬಹುದು. ಅಂತಹ ಪ್ರಯೋಜನವನ್ನು ಈಗಲೇ ಇಸ್ಮಾಯಿಲ್ ಶಾಫಿ ಅವರು ಹೇಳಿದ ಹಾಗೆ ಸನ್ಮಾನ್ಯ ಈಗ ಸಚಿವರಾಗಿ ಈ ಊರಿಗೆ ಇವತ್ತು ಮೊದಲ ಬಾರಿಗೆ ಬರ್ತಾ ಇದ್ದಾರೆ. ಈ ಅವಧಿಯಲ್ಲಿ ಸಚಿವರಾಗಿ ಅವರು ಮೊದಲ ಬಾರಿಗೆ ಊರಿಗೆ ಬರುವುದು, ಸ್ಪೀಕರ್ ಆಗಿ ಸ್ಪೀಕರ್ ಹುದ್ದೆಯ ಘನತೆ ಗೌರವ ಏನು ಎಂದು ತೋರಿಸಿಕೊಟ್ಟಂತಹ UT ಖಾದರ್ ಅವರು ಖಂಡಿತವಾಗಿಯೂ ಈ ಕ್ಷೇತ್ರಕ್ಕೆ ಅನುದಾನ ಒದಗಿಸುವಲ್ಲಿ ಸಹಾಯ ಮಾಡಬಹುದು. ಅದಕ್ಕೆ ಪ್ರಯತ್ನಗಳು ಬೇಕು ಅಷ್ಟೇ. ಮುಂದಕ್ಕೆ ಗುದ್ದಲಿ ಪೂಜೆಯನ್ನು ಅವರ ಕೈಯಿಂದಲೇ ಮಾಡುವ ಅನ್ನುವಂತಹ ಒಂದು ಸಂಕಲ್ಪವನ್ನು ಇಸ್ಮಾಯಿಲ್ ಶಾಫಿ ಅವರು ಹೇಳಿದರು. ಅದು ಖಂಡಿತವಾಗಿ ಆಗಲಿ. ತಾಯಿಯ ಇಚ್ಛೆ ಇದ್ದರೆ ಎಲ್ಲವೂ ಕೂಡಿ ಬರ್ತದೆ. ತಾಯಿಯ ಅನುಗ್ರಹ, ತಾಯಿಯ ಇಚ್ಛೆ, ಈ ಪರಿಸರದ ದೇವರುಗಳು ಇಲ್ಲಿ ನೋಡಿದರೆ ಸುತ್ತ ದೇವರ ಅನುಗ್ರಹ, ದೈವದ ಸಾನ್ನಿಧ್ಯಗಳು ಕಂಡು ಬರ್ತಾ ಇವೆ. ಕೊರಗಜ್ಜನ ಸಾನ್ನಿಧ್ಯ ಇದೆ, ಮಂತ್ರದೇವತೆಯ ಸಾನ್ನಿಧ್ಯ ಇದೆ, ಎಲ್ಲವೂ ಇದೆ. ಹಾಗಿದ್ರೆ ಇಂತಹ ಒಂದು ಒಳ್ಳೆಯ ಸಾನ್ನಿಧ್ಯ, ಅದು ಕೂಡ ಪ್ರಶಾಂತವಾದಂತಹ ವಾತಾವರಣ, ಪೇಟೆಯ ಯಾವುದೇ ಸದ್ದು ಗದ್ದಲವಿಲ್ಲದಂತಹ ಒಂದು ಒಳ್ಳೆಯ ವಾತಾವರಣ. ಖಂಡಿತವಾಗಿಯೂ ಇಲ್ಲಿ ಒಂದು ಕ್ಷೇತ್ರ ನಿರ್ಮಾಣ ಆದರೆ ಅದು ಪರಿಸರಕ್ಕೆ ಪೂರಕವಾಗಿ ಪ್ರಶಾಂತವಾಗಿ, ಹೇಗೆ ಇಲ್ಲಿ ಹತ್ತಿರದಲ್ಲಿ ಚಂದ್ರಹಾಸ್ ಪೂಂಜರ ಒಂದು ಇನ್ನೋಳಿ ದೇವಂದಬೆಟ್ಟು ಶ್ರೀ ಸೋಮನಾಥ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಇದೆಯೋ ಅದೇ ರೀತಿಯ ಒಂದು ಸಣ್ಣ ಕ್ಷೇತ್ರ. ಅದು ಎಷ್ಟೇ ಸಣ್ಣದಾದರೂ ಕೂಡ ತಾಯಿಯ ಆ ಒಂದು ಸಾನ್ನಿಧ್ಯದ ಕಾರಣಿಕ ದೊಡ್ಡದಾಗಿ ಬೆಳೆಯುವಂತಹ ಕ್ಷೇತ್ರ ಆಗಲಿ. ಈ ಕ್ಷೇತ್ರಕ್ಕೆ ಈಗಲೇ ಹೇಳಿದರು, ಇಲ್ಲಿ ಉಚಿತ ಪುಸ್ತಕ ವಿತರಣೆ ಎಲ್ಲ ಕಾರ್ಯಕ್ರಮವನ್ನು, ಅಂದರೆ ಟ್ರಸ್ಟ್ನ ಉದ್ದೇಶ ಕೇವಲ ಧಾರ್ಮಿಕ ಚಟುವಟಿಕೆಗಳು ಮಾತ್ರ ಅಲ್ಲ, ಸಾಮಾಜಿಕ ಚಟುವಟಿಕೆಗಳ ಬದ್ಧತೆಯೂ ಇದೆ. ಸಮಾಜಕ್ಕೆ ಒಳ್ಳೆಯದಾಗಬೇಕು, ನಮ್ಮಿಂದ ಸಮಾಜಕ್ಕೊಂದು ಒಳ್ಳೆಯ ಮಾರ್ಗದರ್ಶನ ಸಿಗಬೇಕು ಎನ್ನುವಂತಹ ಒಂದು ಒಳ್ಳೆಯ ಉದ್ದೇಶವನ್ನು ಶ್ರೀಯುತ ಸುಂದರಣ್ಣನವರು ಇಸ್ಮಾಯಿಲ್ ಶಾಫಿ ಅವರ ಮುಖಾಂತರ, ಯಾಕೆಂದರೆ ಇಸ್ಮಾಯಿಲ್ ಶಾಫಿ ಅವರ ನೇತೃತ್ವದ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ಮೊನ್ನೆ ತಾನೇ ಪುಸ್ತಕ ವಿತರಣೆ ನಡೆಯಿತು. ಆ ಕಾರ್ಯಕ್ರಮದಲ್ಲಿ ಸುಂದರಣ್ಣ ಮುಖ್ಯ ಅತಿಥಿಗಳಾಗಿದ್ದರು. ಬಹುಶಃ ಅದೇ ಪ್ರೇರಣೆಯಾಗಿ ಇವತ್ತು ಇಲ್ಲಿ ಕೂಡ ಪರಿಸರದ ಮಕ್ಕಳಿಗೆ ಪುಸ್ತಕ ವಿತರಣೆಯಂತಹ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿರಬಹುದು. ಆದರೆ ಈ ಸಮಾಜ ಸೇವೆ ಈ ಒಂದು ಕ್ಷೇತ್ರದ ಮೂಲಕ, ಈ ಟ್ರಸ್ಟ್ನ ಮೂಲಕ ನಿರಂತರವಾಗಿ ನಡೆಯಲಿ. ಯಾವಾಗ ನಾವು ಸಮಾಜವನ್ನು ಗಮನಿಸ್ತೇವೆಯೋ, ಸಮಾಜಕ್ಕೆ ನಮ್ಮ ಕೊಡುಗೆಯನ್ನು ಕೊಡ್ತೇವೆ, ಆಗ ಸಮಾಜ ನಮ್ಮನ್ನು ಗುರುತಿಸ್ತದೆ, ನಮ್ಮನ್ನು ಗೌರವಿಸ್ತದೆ ಎನ್ನುವುದಕ್ಕೆ ಹಲವಾರು ನಿದರ್ಶನಗಳಿವೆ, ಹಲವಾರು ಸಾಕ್ಷಿಗಳಿವೆ. ಅಂತಹ ಒಂದು ಸಮಾಜ ಸೇವೆಯ ಮೂಲಕ ಈ ಮೂಕಾಂಬಿಕಾ ಟ್ರಸ್ಟ್ ಒಳ್ಳೆಯದಾಗಿ ಮೂಡಿ ಬರಲಿ. ಈ ಮೂಕಾಂಬಿಕಾ ಟ್ರಸ್ಟ್ನ ಮೂಲಕವಾಗಿ ಮುಂದಕ್ಕೆ ನಿರ್ಮಾಣವಾಗಲಿರುವಂತಹ ಮೂಕಾಂಬಿಕಾ ದೇವಸ್ಥಾನ ಒಂದು ಒಳ್ಳೆಯ ಕ್ಷೇತ್ರವಾಗಿ
ಸಮಾಜಕ್ಕೆ ಒಂದು ಮಾರ್ಗದರ್ಶನದ ತಾಣವಾಗಿ ಮೂಡಿ ಬರಲಿ. ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ ಎನ್ನುವ ಮಾತಿನ ಮೂಲಕವಾಗಿ ಇವತ್ತು ಕರೆದು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನಿಜವಾಗಿಯೂ ಇವತ್ತು ಬಿಡುವಿಲ್ಲದಂತಹ ವೇಳಾಪಟ್ಟಿ ಆದರೂ ಅವರ ಒತ್ತಡಕ್ಕೆ ಬೇಕಾಗಿ ಬರಬೇಕಾಯಿತು. ಆ ಅವಕಾಶಕ್ಕಾಗಿ ಅವರಿಗೆ ವಂದಿಸುತ್ತಾ, ಇದು ತಾಯಿ ಮೂಕಾಂಬಿಕಾ ಮತ್ತು ಪರಿಸರದ ದೈವದೇವರ ಅನುಗ್ರಹ ಎಂದು ತಿಳಿದುಕೊಳ್ಳುತ್ತಾ ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ನಮಸ್ತೆ. ಟ್ರಸ್ಟಿನ ವ್ಯಾಪ್ತಿ, ಟ್ರಸ್ಟ್ ಯಾವ ರೀತಿ ಕಾರ್ಯನಿರ್ವಹಿಸಬೇಕು, ಅನುದಾನ ಪಡೆದುಕೊಳ್ಳುವ ಮಾಹಿತಿಯನ್ನು ತುಂಬಾ ಪ್ರೀತಿಯಿಂದ ಹಾರೈಸಿದ ತಮಗೆ ಧನ್ಯವಾದಗಳು ಸರ್. ಶಿಕ್ಷಣವೇ ಸಮಾಜದ ಶಕ್ತಿಯ ಮೂಲ. ಒಬ್ಬ ವಿದ್ಯಾರ್ಥಿಗೆ ನೀಡುವ ಪುಸ್ತಕವು ಅವನ ಭವಿಷ್ಯವನ್ನು ಬೆಳಗಿಸುವ ದೀಪವಾಗಿದೆ. ಮೂಕಾಂಬಿಕಾ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಇದರತ್ತ ಒಂದು ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ಇದೀಗ ಗೌರವಾನ್ವಿತರು ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ವಿತರಿಸುವಂತೆ ವಿನಂತಿ. ಮೊದಲಿಗೆ ಶಾಜಿಲ್ LKG, KC ರೋಡ್ ಅಜ್ಜಿನಡ್ಕ ಸ್ಕೂಲಿನ ವಿದ್ಯಾರ್ಥಿ ಶಾಜಿಲ್ LKG ದಯವಿಟ್ಟು ಬಂದು ಪುಸ್ತಕವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅವರ ಪೋಷಕರು ಇದ್ರು ಬಂದು ಕಲೆಕ್ಟ್ ಮಾಡಬಹುದು. 2ನೇ ತರಗತಿಯ ವಿದ್ಯಾರ್ಥಿನಿ ನಿದಾ ಫಾತಿಮಾ, ಇವರಿಗೆ ಅಧ್ಯಕ್ಷರಾದಂತಹ ಶ್ರೀ ಸುಂದರ್ ಇವರು ಪುಸ್ತಕವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಾಲ್ಕನೇ ತರಗತಿಯ ವಿದ್ಯಾರ್ಥಿನಿ ಮನ್ಹಾ ಅವೇ ಮರಿಯಾ ಸ್ಕೂಲಿನ ಮನ್ಹಾ. ಪೋಷಕರಿದ್ರೆ ದಯವಿಟ್ಟು ಬಂದು ಪುಸ್ತಕವನ್ನು ಕಲೆಕ್ಟ್ ಮಾಡಿ. ಮನ್ಹಾ 4ನೇ ತರಗತಿಯ ವಿದ್ಯಾರ್ಥಿನಿ, ಇವರಿಗೆ H ಇಸ್ಮಾಯಿಲ್ ಶಾಫಿ ಇವರು ಪುಸ್ತಕವನ್ನು ನೀಡುವಂತೆ ಕೇಳಿಕೊಳ್ತಾ ಇದ್ದೇನೆ. 5ನೇ ತರಗತಿಯ ವಿದ್ಯಾರ್ಥಿನಿ ಫಾತಿಮತ್ ಶಿಫಾನಾ ತಂಜೀರ್ ಇವರಿಗೆ ವಿದ್ಯಾಧರ್ ಶೆಟ್ಟಿ ಇವರು ಪುಸ್ತಕವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊಹಮ್ಮದ್ ತಂಜೀರ್, ಮೊಹಮ್ಮದ್ ಶಾಜಿಲ್ ಗವರ್ಮೆಂಟ್ ಸ್ಕೂಲ್ ಅಮ್ಮೆಂಬಲ ಮೊಹಮ್ಮದ್ ಶಾಜಿಲ್ ಇವರಿಗೆ ಚಂದ್ರ ಸ್ಪುಂಜ ಆಡಳಿತ ಮುಕ್ತೇಶ್ವರರು ಇನೋಳಿ ಸೋಮನಾಥೇಶ್ವರ ದೇವಸ್ಥಾನ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊಹಮ್ಮದ್ ಶಾಜಿಲ್ ಗವರ್ಮೆಂಟ್ ಸ್ಕೂಲ್ ಅಮ್ಮೆಂಬಳ. ಧನ್ಯವಾದಗಳು ಸರ್. 7ನೇ ತರಗತಿಯ ವಿದ್ಯಾರ್ಥಿ ಮೊಹಮ್ಮದ್ ಶಾಹಿದ್ ಗವರ್ಮೆಂಟ್ ಸ್ಕೂಲ್ ಅಮ್ಮೆಂಬಳ ಇವರಿಗೆ ವಿದ್ಯಾಧರ ಶೆಟ್ಟಿ ಇವರು ಪುಸ್ತಕವನ್ನು ನೀಡುವಂತೆ ಕೇಳಿಕೊಳ್ತಾ ಇದ್ದೇನೆ. ಮೊಹಮ್ಮದ್ ಶಾಹಿದ್ 7ನೇ ತರಗತಿಯ ವಿದ್ಯಾರ್ಥಿ. ತಮೀಮ್ ಇಸ್ಲಾಹಿ ಸ್ಕೂಲ್ ಎಲ್ಲಿಯಾರ್ಪದವು. ಮೂಕಾಂಬಿಕಾ ಚಾರಿಟೇಬಲ್ ಟ್ರಸ್ಟ್ ಇದರ ಉದ್ಘಾಟನೆಗೈದ ಬಂಧುತ್ವ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರು, ಸಮಾಜ ಸೇವಕರು, ನಮ್ಮ ಆತ್ಮೀಯರಾದ ಇಸ್ಮಾಯಿಲ್ ಶಾಫಿ ಅವರೇ, ಹಾಗೆಯೇ ಇವತ್ತಿನ ಈ ಕಾರ್ಯಕ್ರಮದ ರೂವಾರಿ, ಹಾಗೆಯೇ ಮೂಕಾಂಬಿಕಾ ಚಾರಿಟೇಬಲ್ ಟ್ರಸ್ಟಿನ ಸ್ಥಾಪಕ ಅಧ್ಯಕ್ಷರಾದ ಸುಂದರಣ್ಣರವರೇ, ಚಂದ್ರ ಪೂಂಜರವರೇ, ರವಿಯಣ್ಣರವರೇ, ಹಾಗೆಯೇ ನಮ್ಮ ಶ್ರೀನಿವಾಸ ಆಳ್ವರವರೇ ಮತ್ತು ಮೂಕಾಂಬಿಕಾ ಟ್ರಸ್ಟಿನ ಟ್ರಸ್ಟಿಗಳೇ, ವೇದಿಕೆ ಮುಂಭಾಗದಲ್ಲಿದ್ದ ನನ್ನ ಆತ್ಮೀಯರೇ, ಒಳ್ಳೆಯ ಕಾರ್ಯಕ್ರಮ. ಒಂದು ಊರು ಒಳ್ಳೆಯದಾಗಬೇಕಾದ್ರೆ ಇಂಥ ಒಂದೊಂದು ಸಂಘ ಸಂಸ್ಥೆಗಳು ಇದ್ದರೆ ಮಾತ್ರ ಖಂಡಿತ ಒಂದು ಊರು ಒಳ್ಳೆಯದಾಗ್ತದೆ. ಯಾಕೆಂದು ಹೇಳಿದರೆ ಆ ಊರಲ್ಲಿ ಏನು ಕೆಲಸ ಆಗಬೇಕು ಈ ಸಂಘ ಸಂಸ್ಥೆಗಳು ಜನರನ್ನು ಒಗ್ಗೂಡಿಸಿ ಮಾಡ್ತಾರೆ. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಎಷ್ಟು ಜನರು ಬರ್ತಾರೆ ಎಂಬ ವಿಷಯ ಇಲ್ಲ, ಎಷ್ಟು ಜನರು ಕೆಲಸ ಮಾಡಿದ್ದಾರೆ ಎಂದು ವಿಷಯ. ಆಗ ಶಾಫಿ ಬಬ್ಬುಗಟ್ಟಿ ಅವರು ಹೇಳಿದರು, ಒಂದು ಸೊನ್ನೆ ಇರ್ತದೆ, ಸೊನ್ನೆ ಹಿಂಭಾಗದಲ್ಲಿ ಒಂದು ಹಾಕಿದರೆ ಮಾತ್ರ ಸೊನ್ನೆಗೆ ಬೆಲೆ ಬರ್ತದೆ. ಹಾಗೆ ನಾವು ಎಷ್ಟು ಮಂದಿ ಕೆಲಸ ಮಾಡ್ತೇವೆ, ಎಷ್ಟು ಶ್ರಮ ಬರ್ತೇವೆ, ನಮ್ಮ ಯೋಜನೆ ಎಂಥದ್ದು ಅದು ನಿಜವಾಗಿ ನಾವು ಉದ್ದೇಶವನ್ನು ಇಡಬೇಕು. ಇವತ್ತು ಸುಂದರಣ್ಣರವರು ಒಂದು ಒಳ್ಳೆಯ ಉದ್ದೇಶದಿಂದ ಈ ಚಾರಿಟೇಬಲ್ ಟ್ರಸ್ಟನ್ನು ಸ್ಥಾಪನೆ ಮಾಡಿದ್ದಾರೆ. ದಾನಗಿಂತ ದೊಡ್ಡ ದಾನ ವಿದ್ಯಾದಾನ. ನಾವು ಮೀನು ಕೊಡುವುದಲ್ಲ, ಮೀನು ಹಿಡಿಲಿಕ್ಕೆ ಕಲಿಸಬೇಕು. ಮಕ್ಕಳಿಗೆ ವಿದ್ಯೆಯನ್ನು ಕಟ್ಟರೆ ಅವರು ನಮ್ಮ
ಒಳ್ಳೆ ನಾಗರಿಕರಾಗಿ ನಮ್ಮ ದೇಶದಲ್ಲಿ ನಮ್ಮ ಊರಲ್ಲಿ ಬೆಳೆದರೆ ಮಾತ್ರ ನಮ್ಮ ಊರು ಒಳ್ಳೆಯದಾಗ್ತದೆ. ಆದುದರಿಂದ ಇವತ್ತು ಸುಂದರಣ್ಣರವರು ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡಿದ್ದಾರೆ, ಅವರಿಗೆ ವಿದ್ಯೆಗೆ ಪುಸ್ತಕವನ್ನು ಕೊಟ್ಟಿದ್ದಾರೆ. ದೇವರವರಿಗೆ ಇನ್ನು ಮುಂದಿನ ದಿನದಲ್ಲಿ ಹೀಗೇನೆ ಊರಿನ ಜನರಿಗೆ ಊರಿನ ಅಗತ್ಯಕ್ಕೆ ಸ್ಪಂದಿಸಲು ಒಂದು ಅವಕಾಶ ಮಾಡಿಕೊಡಲಿ. ಹಾಗೇನೆ ಅವರ ಒಂದು ಯೋಜನೆ ಉಂಟು ದೇವಸ್ಥಾನ, ಖಂಡಿತ ಆ ದೇವಸ್ಥಾನ ಊರಿನವರ ಪರ ಊರಿನವರ ಸಹಕಾರದಿಂದ ಪೂರ್ಣವಾಗಲಿ ಎಂದು ಹೇಳುತ್ತಾ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಶ್ರಮದ ಮಹತ್ವ ಒಂದು ಟ್ರಸ್ಟಿನ ಏಳಿಗೆಗೆ ಮುಖ್ಯ ಎಂಬ ಸುಂದರ ಹಾರೈಕೆ ನುಡಿಗೆ ಧನ್ಯವಾದಗಳು ಸರ್. ಇನ್ನೋರ್ವ ಅತಿಥಿ ಶ್ರೀನಿವಾಸ್ ಆಳ್ವಾ, ಇವರಿಂದ ಒಂದೆರಡು ಮಾತು. ಇನ್ನಿತ ಮುಕಾಂಬಿಕ ಟ್ರಸ್ಟ್ದ ಅಭಿವೃದ್ಧಿ ಟ್ರಸ್ಟ್ದ ಉದ್ಘಾಟನಾ ಕಾರ್ಯಕ್ರಮಗೂ ಇನ್ನಿ ಮಾತಾ ಸೇರ್ದ ಇನ್ನಿ ವೈದ್ಯನಂಚಿನ ಈ ಉದ್ಘಾಟನಾ ಕಾರ್ಯಕ್ರಮ ವೈದ್ಯನಂಚಿನ ನಾ ಮಿತ್ರರಿಗೆ ವೇದಿಕೆ ನಾ ಎದುರುದತ್ತಿನ ಮಿತ್ರರಿಗೆ ಮಾತಾಡಗಳ ಕೃತಜ್ಞತೆ ಸಲ್ಲಿಸ ಒಂದು ಅಂಚೆನೆ ಇನ್ನಿತ ಮುಕಾಂಬಿಕ ಟ್ರಸ್ಟ್ದ ಅಧ್ಯಕ್ಷರಾಯನ ಸುಂದರಣ್ಣ ಅಂಚೆನೆ ವೇದಿಕೆ ಉಪನ ಅಂಚನ ಅಲವಿನ್ ಡಿಸೋಜರ್ ಬೊಕ್ಕ ಇಸ್ಮಾಯಿಲ್ ಡಿಸಾಪಿ ಅಂಚೆನೆ ನಮ್ಮ ಸಮಾನತ್ವ ದೇವಸ್ಥಾನದ ಟ್ರಸ್ಟ್ದ ಅಧ್ಯಕ್ಷರು ಪೂಂಜರೆ ಅಂಚೆನೆ ರವಿ ಮಾತೆರೆಗಳ ಏನು ಕೃತಜ್ಞ ಮಂತಂದು ಇನ್ನಿತ್ತ ಈ ಮುಕಾಂಬಿಕ ಟ್ರಸ್ಟ್ದ ಒಂಜಿ ಉದ್ಘಾಟನಾ ಕಾರ್ಯಕ್ರಮಕ್ಕೂ ನಮ್ಮ ಯಾರು ಸುಂದರಣ್ಣ ನಾನು ಬರಡುಂದೇ ಪಂಡುತ್ತೇರೆ ಅಂಚೆ ಬತ್ತೆ ನಾ ಸುಂದರಣ್ಣಗೆಲ್ಲ ಎಂಕೆಲ್ಲ ಒಂಜಿ 10-15 ವರ್ಷದ ಇಂಚಿ ಒಂಜಿ ಪರಿಚಯ ಆದ ಒಂಜಿ ಆತನು ಅವಾಗ ಆರ್ನ ಇನ್ನಿತ ಒಂಜಿ ಮುಕಾಂಬಿಕ ಒಂಜಿ ದೇವಸ್ಥಾನಂದೇ ಪನೊಳ್ಳಿ ಈ ದೇವಸ್ಥಾನದ ಮುಲ್ಪದ ಒಂಜಿ ಕಾರ್ಯಕ್ರಮ ದುಂಬೋದಿಂಚಿ ಮಲ್ತಂದುಲ್ಲೇರು ಇನ್ನೇ ಉದ್ಘಾಟನೆ ಅದೇ ಮುಕಾಂಬಿಕ ಮೂಲತ್ತು ಅಂಡ ಮುಲ್ಪ ಮುಕಾಂಬಿಕ ಅಂಚಿನ ಬಾಕಿ ದೈವ ದೇವರ ನಕಲ್ನ ಮಾತ ಮೂಲ ಕಾರ್ಯಕ್ರಮ ನಡ್ತೊಂದಿತ್ತು ಅವು ಏನ ನೇಕ ಮೂಲ ಮಾತ ಬೈದೆ ಅಣ್ಣ ಏತೋ ಜನಕ್ಕೆ ಈ ಊರ್ದಾಕ್ಲಿಗ್ಲ ಅಂಚ ದೂರದ ಜನಕ್ಕಲಿಗ್ಲ ಈ ಮುಲ್ಪ ಒಂಜಿ ದೈವದ ಬೇಲೆ ಮತ್ತು ಆ ಒಂದು ಉಪ್ಪನಾಗ ಆ ಅಂಚಿನ ಈ ಜಾಗಡಿ ಏತೋ ಜನಕ್ಕೆ ಒಂಜಿ ಅಕ್ಲನ ಕಷ್ಟದ ನೇಕ್ ಬರ್ತದ ಬೇಡದ ಸಂದರ್ಭಡು ಅಕ್ಲಿಗೆ ಏತೋ ಫಲಕಾರಿ ತೆಗೆದ್ರೆ ಅಂಚೆನೆ ಐಟ್ಲ ಒಂಜಿ ಎಂಕ್ ಎಲ್ಲ ಭಾರಿ ಕಷ್ಟದ ಸಂದರ್ಭಡು ಇಡೇ ಎನ್ನ ಒಂಜಿ ಮುಸ್ಲಿಂ ಎನ್ನ ಫ್ರೆಂಡ್ ಇಡೇಲಿ ಎತ್ತೊಂದು ಬರ್ತಾರೆ ಎಂಕ್ ಪರಿಚಯ ಜನ ಒಂಜಿ 15 ವರ್ಷಕ್ಕೆ ತುಂಬು ಅವ ಅದು ಬರ್ತದ ಅನ್ಪನಾಗ ಮುಲ್ಪ ಮುಕಾಂಬಿಕನ ಒಂಜಿ ಚಿಂತನೆ ಪ್ರಶ್ನೆ ಇದು ಕೇಂದ್ರ ಮಂತಂದು ನನಗ ಕೆಲವು ದೈವ ದೇವರನ್ನು ನಂಬಡೊಂದು ಉಂಡದು ಎಂಕಲ ಮೂಲ ಚಿಂತನೆ ತೋಜಿಂದ ಅವೇ ಪ್ರಕಾರಡು ಇಂದೇ ಸುಂದರನ್ನೇ ಬರ್ತದೆ ಎನ್ನ ಇಲ್ಲೆಲ್ಲ ಅಂಚನೆ ಮಂತ್ರದೇವತೆ ಎಲ್ಲ ಪ್ರತಿಷ್ಠೆ ಮಂತಿದ್ದೀರಿ ಅಂಚನೆ ಕಲ್ಲುಟ್ಟಿ ಪಂಜರ್ಲಿ ರಾವುಗಳಿಗೆ ಸತ್ಯದೇವತೆ ಮಾತ ಆಯ್ತಾ ನೇನೆಲ್ಲ ಒಂಜಿ ಪ್ರತಿಷ್ಠೆ ಮಂತಿದ್ದೀರಿ ಅಪ್ಪ ಆರ್ನ ಕೈಟ್ ಆತಂಡು ಅವು ಎಡ್ಡೆ ಬೇಲೆ ಆತಂಡು ಅಪ್ಪಗ ಆ ಮುಕಾಂಬಿಕ ಮನ್ಪುನ ಒಂಜಿಂದು ಇನಿಯೇ ಮೂಲ ಒಂದು ಆತನೆ ಉದ್ಘಾಟನೆ ಅಂಡಲ್ಲ ಈ ಮುಕಾಂಬಿಕ ಮನ್ಪುನ ಒಂಜಿ ಕೊಲ್ಲೂರು ಕ್ಷೇತ್ರದ ಮೂಲ ಆ ಮುಕಾಂಬಿಕೆ ಇನಿ ಮೂಲ ದುಂಬೆ ಉಂಡೊಂದು ಪನ್ಪುನ ಒಂಜಿ ನಿರ್ದೇಶನ ಯಾನ ಇಂಕ ಗೊತ್ತಾದ ವೈದ್ಯನಿಗೆ ಅವಾಗ ಮೂಲ ಕೆಲವು ದೈವದ ಈ ಬೇಲೆದ ಸಂದರ್ಭಡು ದರ್ಶನದ ಸಂದರ್ಭಡು ಬರ್ತದೆ ಕೆಲವು ನುಡಿ ಕೊರ್ತನ ಉಂಡು ಅಭಯ ಕೊರ್ತೇರು ಅಂಚಿನ ನೆಟ್ಟು ಮಾತನ್ನು ಅನ್ಪನಾಗ ಈ ನಂಬಿಕೆ ಇದಾನೆ ಬಂಡನೆ ಕೆಲವು ನಮ್ಮ ನೆನಪಿನ ಪೂರ ಕೆಲಸ ಆಗಿಂದಲ್ಲ ಕೆಲವು ದಾಖಲೆಗೆ ಆರೋಗ್ಯದ ಕೆಳಗೆ ಪ್ರಯೋಜನ ಆತಂದ್ರೆ ಅಂಚನೆ ಬೇಟೆ ಕೇಸು ಇವತ್ತನ ಅಂತನ ಮಾತು ಕೆಲವು ಕೆಲಸ ಆತು ಹೋತನು ಆತದಿಂದ ಮನ್ಪುನ ದಾಲ ಇಜ್ಜಿ ಏತೋ ಜನ ಇಡೇ ಬರಂದಿತ್ತೇರು ಏತೋ ಜನ ಅಂತಾರೆ ಅಂಚೆ ಏತೋ ಜನಕ್ಕೆ ಮೂಲ ಭಾರಿ ಕಷ್ಟ ಭಾರಿ ಪ್ರಯೋಜನ ಆತಂದ್ರೆ ಅಪ್ಪಗಂದು ಇನ್ನೊಂದಿದ ಸುಂದರಣ್ಣನವಲು ಒಂಜಿ ದೈವದ ಒಂಜಿ ಸೇವೆ ಮತ್ತು ಮನ್ಪುಣ ಅವು ಒಂಜಿ ಮಲ್ಲ ಒಂಜಿ ಭಾಗ್ಯ ಅಂದ್ ಪನೊಳ್ಳಿ ಏತೋ ಇನ್ನೊಂದು ಪುನಃ ಒಂಜಿ ಬೇಲೆ ಅಡ್ಡೆ ಆತಂದು ಮೇರೆ ಮೂಲು ಏತೋ ಜನ ದೂರದಕ್ಲ ಇಡೇ ಬರಂದಿರ್ತಾರೆ ಅಪ್ಪಗ ಇಂದೇ ಊರದಾಕ್ಲತ್ತು ಮಿತ್ತದ ಘಟ್ಟದಾಕ್ಲ ಬರಂದಿರ್ತಾರೆ ಅದ ಬೇತೆ ಊರದಾಕ್ಲ ಬರ್ತದೆ ಅಕಲ್ನ ಕೆಲವು ಬೇಲೆ ನೆನೆತ್ತಿನ ಕೆಲಸ ಮತ್ತು ಆತನ ಮೂಲ ತೋಜಿದ ಬೈದನ್ರಿ ಅವಾಗ ಅವು ಮುಕಾಂಬಿಕೆನ ಒಂಜಿ ಆರ್ನ ಒಂಜಿ ಆಶೀರ್ವಾದ ಪನೊಳ್ಳಿ
ಅಂಚೆನೆ ದೈವದವರನ್ನೆಲ್ಲ ಆಶೀರ್ವಾದಗಳು ಆದ್ರೆ ಅಪ್ಪ ಈ ಮೂಕಾಂಬಿಕಾ ದೇವಸ್ಥಾನ ಕಟ್ಟೋದ್ರಿಂದ ಪನ್ಪುನ ಒಂಜಿ ನೆಕ್ ದುಂಬೆ ಯಾರು ಪಿದಾರ್ದಿತ್ತೇರಿ ಅವು ಸಮಯ ಕೂರ್ದು ಬರ್ತದೆ. ಆ ಸಮಯ ಕೂರ್ದು ಬಂದಾಗ ಇತ್ತೆ ಸಮಯ ಕೊಡ್ದು ಬೈದ ಲೆಕ್ಕ ತೋಜುಂಡು ಆಯ್ಕೆ ನೀನು ದಾನೆ ನನ್ನ ಮಾತೇನಲ್ಲ ಆಶೀರ್ವಾದೋಡು ಸಾಕಾರೋಡು ಆ ಮೂಕಾಂಬಿಕ ಒಂಜಿ ದೇವಸ್ಥಾನ ಒಂಜಿ ಆದು ಪೋವಡು ಪುನಃ ಒಂಜಿ ಮಾತೇನಲ್ಲ ಅಭಿಪ್ರಾಯ ಉಂಡು. ಆಯ್ಕೆ ನಮ್ಮ ಈ ಊರದ ಶಾಸಕರೆಲ್ಲ ಶಾಸಕರ ಒಂಜಿ ಪಂಡನ ಆರೆ ಓಲು ಆಪೋಜಿಂದ ಪನ್ಪುನ ರತ್ತು ಏರೇ ಓದಿ ಪನಡು ಆರೆ ಆಯ್ಕೆ ಬಾರಿ ಒಂಜಿ ಸಾಕಾರ ಒಂಜಿ ಉಂಡುಂದೇ ಹೊನಲಿ ಅಂಚಾದ ಪುನಗ ಆರೇನ ನಮ್ಮಲ್ಲಿ ಎತ್ಪಡು ಆರೇರ್ದೆಲ್ಲ ಸರ್ಕಾರದ ತಿಕ್ಕೊಂಡಂಚೇನ ನಮ್ಮ ಸಾಯನ ಪಡೆವನುಡು ಅಂಚೆನೆ ಊರ್ದಕ್ಕಲ್ನ ಸಾಯಲ್ನ ಪಡೆವನುಡು ಅಂಚೆನೆ ನಮ್ಮ ಮೂಕಾಂಬಿಕಾ ಒಂಜಿ ದೇವಸ್ಥಾನ ಒಂಜಿ ಮಲ್ಲ ಒಂದಿದೆ ಕೀರ್ತಿ ಆದು ಬರಡು ಎಡ್ಡೆ ಪವಿತ್ರ ಸ್ಥಳವಾದ ಬರಡು ಹೊಂಡದು ಯಾನ್ ಅನ್ನಿಕಲ ಎದುರು ಹೊಂಡದ ಗೀತೆಯನ್ನು ನಾನು ನಮಸ್ಕಾರ. ತಮ್ಮ ಸಂಬಂಧ ಯಾವ ರೀತಿ ಸುಂದರ್ ಅವರ ಜೊತೆ ಸ್ನೇಹಯುತವಾಗಿದೆ ಎಂದು ಹೇಳಿ ಟ್ರಸ್ಟಿನ ಕಾರ್ಯಕ್ಕೆ ಶುಭ ಹಾರೈಸಿದ್ದಕ್ಕಾಗಿ ಧನ್ಯವಾದಗಳು ಸರ್. ಇದೀಗ ಚಂದ್ರಹಾಸ್ ಪೂಂಜಾ ಆಡಳಿತ ಮುಕ್ತೇಶ್ವರರು ಇನೋಡಿ ಸೋಮನಾಥೇಶ್ವರ ದೇವಸ್ಥಾನ ದೇವಂದ ಬೆಟ್ಟ ಇವರಿಂದ ಶುಭ ಹಾರೈಕೆಯ ನುಡಿ. ಗ್ರಾಮದ ಒಡೆ ಸೋಮನಾಥ್ ದೇವರು ಅಂಚನೆ ಅಪ್ಪೆ ಉಳ್ಳಾಲ್ದಿಗೆ ತೆರೆದಗ್ಗದು ಇಣಿತ ನಮ್ಮ ಮೂಕಾಂಬಿಕಾ ಚಾರಿಟಬಲ್ ಟ್ರಸ್ಟ್ ನೇತ ಉದ್ಘಾಟನದ ಸಭಾ ಕಾರ್ಯಕ್ರಮದ ಅಧ್ಯಕ್ಷರೇ ಅಂಚನೆ ಮುಖ್ಯ ಅತಿಥಿನಗಳು ಬಾರಿ ವಿಶೇಷ ಒಂದು ಕಾರ್ಯಕ್ರಮ. ಯಾಕೆಂದ್ರೆ ನಮ್ಮ ಸುಂದರಣ್ಣನ ಈ ಕನಸು ಬಾರಿ ವರ್ಷದ ಇರಾವುದ ಸುಂದರಣ್ಣೆಲ್ಲ ಯಾರೆಲ್ಲ ಬಾರಿ ಒಂಜಿ ಆತ್ಮೀಯತೆ ಟಂಕ್ಲು ಉಲ್ಲ ಏನೇ ಬೇತೆ ಬೇತೆ ದೇವದೇವರನ್ನ ಚಾಕಿರಿ ಮಲ್ತೊಂದು ಐತೊಟ್ಟಿಗೆ ಈ ಊರ್ದಕ್ಲ ಕಷ್ಟ ಸುಖಕ್ಕೂ ಪೂರಕ್ಲ ಸುಂದರನ್ನೇ ಎಂಗ್ಲೊಟ್ಟಿಗೆ ಗೆತ್ತದು ಭಾಗಿಯಾದು ನಾನು ಒಳ್ಳೆ ಪನ್ಪುಣಂಜಿ ಕೆಲವು ವಿಚಾರೋಡು ಎಂಗ್ಳಿಗೆ ಭರವಸೆ ಕೊಡ್ತೀನ ಈ ಸುಂದರನ್ನೇ ಇನಿ ಯಾರನ್ನ ಈ ಮೂಕಾಂಬಿಕಾ ದೇವಸ್ಥಾನ ಕಟ್ಟೋಡು ಬಂದದ್ದು ದುಂಬರ ಒಂಜಿ ಇಂಜಿನ ಫೌಂಡೇಶನ್ ಪಾರ್ದಿತ್ತೇರು ದಾದನ ಪೊರ್ತು ಬೈಜೆ ಕೂಡು ಇನಿ ದಾದನ ಒಂಜಿ ಎಡ್ಡ ಗಳಿಗೆ ಎಡ್ಡ ಪೊರ್ತು ನಾನು ಎನ್ವೆ ಇನಿ ಚಾರಿಟಬಲ್ ಟ್ರಸ್ಟ್ ಮಲ್ತದೆ ಇನಿ ಐತೊಟ್ಟಿಗೆ ಇನ್ನು ನಮ್ಮ ಊರ್ದಾಕಳು ಅಂಚೆನೆ ಪರ ಊರ್ದಾಕಲಿನ ಒಟ್ಟಿಗೆ ಪತ್ತೊಂದು ನಮ್ಮ ಏರಿಯಾದ ಶಾಸಕರೆಲ್ಲ ಪತ್ತೊಂದು ಒಂಜಿ ಪೊರ್ಲುದ ಶೋಕದ ಒಂಜಿ ದೇವಸ್ಥಾನ ಮೂರ್ದು ಬರಡು ಈ ಗ್ರಾಮದ ದೇವದೇವರನ್ನ ಅನುಗ್ರಹ ಪಡು ಅಂಚನೆ ಈ ಚಾರಿಟಬಲ್ ಟ್ರಸ್ಟ್ದ ಮುಖಾಂತರ ಈ ಜೋಕುಲೆಗೆ ಒಂಜಿ ಪುಸ್ತಕ ಬುಕ್ ಬುಡುಗ ಕೊರ್ಪುಣ ಒಂಜಿ ಬಾರಿ ಮಲ್ಲ ಒಂಜಿ ವಿಷಯ ಬಡ ಜೋಕುಲು ಇನಿ ವಿದ್ಯಾಭ್ಯಾಸ ಕಲ್ತದೆ ಇನಿ ಒಂಜಿ ಉನ್ನತ ಸ್ಥಾನಗೂ ಪೋಪುನಂಚಿನ ನಮ್ಮ ಈ ಜೋಕುಲೆಗೆ ಆಯ್ಕೆ ವಿದ್ಯಾದಾನ ಸಹಕಾರ ಮಲ್ಪನ ಈ ಟ್ರಸ್ಟ್ದ ಅಧ್ಯಕ್ಷರನ್ನು ಸುಂದರನಿಗೆ ಅಭಿನಂದನೆಯನ್ನು ಸಲ್ಲಿಸಬಂದು ಈ ಕೆಲಸ ಆಯ್ನಾಥ ಶೀಘ್ರಡು ಬಾರಿ ಪೊರ್ಲುಡು ದೇವರನ್ನ ದೇಟ ನಡಪಡು ಬಣದು ಯಾನು ಇದೆ ಗ್ರಾಮ ದೇವರಡ ನಡೆದು ಹನ್ನೆರಡು ಪಾತ್ರ ಮುಗಿಪೆ ಜೈ. ದೇವಸ್ಥಾನಕ್ಕೆ ದೇವರ ಅನುಗ್ರಹ ನೀಡಿ ಅದೇ ರೀತಿ ಟ್ರಸ್ಟಿನ ಪುಸ್ತಕ ವಿತರಣೆಯನ್ನು ಶ್ಲಾಘಿಸಿದ ತಮಗೆ ಧನ್ಯವಾದಗಳು ಸರ್. ಇದೀಗ ರವಿ ರೈ ಒಂದೆರಡು ಮಾತು. ಕ್ಷೇತ್ರದ ಆರಾಧ್ಯ ದೇವಿಯರ ಅಂಚಿನ ಸೋಮನಾಥೇಶ್ವರ ದೇವರಿಗೆ ವಂದನೆ ಸಲ್ಲಿಸುವ ಒಂದು ಸ್ಥಳ ಸಾನ್ನಿಧ್ಯದ ಆರಾಧನೆ ಮತ್ತು ಅಪ್ಪೆ ಮೂಕಾಂಬಿಕೆ ಅಂಚನೆ ಪರಿವಾರ ದೇವರಿಗೆ ಹೊಂದಿಸುವ ಒಂದು ವೇದಿಕೆಡಿನಿ ಉಪಸ್ಥಿತಿ ಪುನಂಚಿನ ನಮ್ಮ ಮೂಕಾಂಬಿಕಾ ಚಾರಿಟಬಲ್ ಟ್ರಸ್ಟ್ದ ಅಧ್ಯಕ್ಷರೈನ ಸುಂದರಣ್ಣೆ ಅಂಚನೆ ನಮ್ಮ ಇಸ್ಮಾಲೆಕ್ಕ ಬೊಕ್ಕ ವಾಲ್ವಿನೇರು ಚಂದ್ರಸ್ ಪೂಂಜೇರು ಅಂಚನೆ ನಮ್ಮ ಶ್ರೀನಿವಾಸ ಮಲ್ಲೇರು ಅಂಚನೆ ನಮ್ಮ ನಿತ್ಯಧರಣ್ಯ ವೇದಿಕೆಗಳರು ಅಂಚನೆ ವೇದಿಕೆ ಎದುರಿಪುನಂಚಿನ ಮಾತ ಗಣ್ಯಮಾನ್ಯರೇ ಮಾಧ್ಯಮದ ಮಿತ್ರರೇ ಆದ್ಮೇಲೆ ಒಂಜಿ ಊರೆಡ್ಡೆ ಅವಳಂಡ ಅಲ್ಪೊಂಜಿ ಎಡ್ಡೆ ಸಂಘ ಸಂಸ್ಥೆ ಬೋರ್ಡ್ಗೆ ಸಂಘ ಸಂಸ್ಥೆ ಸಮಾಜಗೂ ಒಂಜಿ ಎಡ್ಡೆಪುನು ಬೈಪುನಂಚಿನ ಅಕಲಿಗೊಂಜಿ ಮನೋಭಾವನೆ ಬೋರ್ಡ್ಗೆ ಆ ರೀತಿದ ಮನೋಭಾವನೆ ಹಿಡಿತಿನಾರು ನಮ್ಮ ಸುಂದರಣ್ಣೆ ಕರಿನ ಕೆಲವಾತು ವರ್ಷದಂಚಿ ಈ ಭಾಗದ ಮಾತ ಬಂಧುಲೇನು ಒಟ್ಟು ಸೇರಿಸ ಒಂದು ಜಾತಿ ಮತ ಅಂತರಜ್ಜಂದೆ ಮಾತರೆಲ್ಲ ಕಷ್ಟ ಕಾರ್ಪಣ್ಯಗೂ ಅರೆಡ್ದಾಪುನಂಚಿನ ಒಂಜಿ ಮಾರ್ಗದರ್ಶನ ಮಲ್ಪನ ಮುಖಾಂತರ ಅಕಲ್ನ ಸಮಾಜೋಡು ಅಕಲ್ನ ಕಷ್ಟನು ದೂರ ಮಲ್ಪಂಚಿನ ಕೆಲಸ ಕಾರ್ಯನು ಸುಂದರಣ್ಣೆ ಮಲ್ತೊಂದು ಬರೊಂದುಲ್ಲೇರು ನಂಗೆ ತೆರಿದಿಪ್ಪು ಅವೇದೋ ದೇವದೇವಿಯರ್ನ ಆರಾಧನೆಡು ನಂಗೆ ಧರ್ಮ ಜಾತಿ ಬಂತ ನಾವು ಒವೇ ಒಂಜಿ ಜಾತಿನ ನಮ್ಮ ಅರ್ಜಿ ಪಾಡ್ದ ನಮ್ಮ ಪುಟುದಿ ಪೂಜಾ ಆ ನಂಗೆ ನಂಬಿಕೆ ಮುಖ್ಯ ಅಂದು ತೋಚಿಪಾದ ಕೊರ್ನಾರು ದಾನಂತ ಬಂಡ
ಆ ರೀತಿ ನಮ್ಮ ಈ ಸತ್ಯವನ್ನು ನಂಬುವನ ಅವು ಆ ನಮ್ಮ ನಂಬಿಕೆ ನಿಮಿತ್ತ ಸತ್ಯ ನಮ್ಮ ಕೈ ಬತ್ತುನಿಗೆ ದಾನಂತ ಬಂಡ ದೈವ ದೇವರು ಈ ಜಾಗೇಡು ಉಲ್ಲೇರು ಬಂದು ನಮ್ಮ ನಂಬಿಕೆ ನಮ್ಮ ಹಿರಿಯಾಕಲ್ಲಿ ನಮ್ಮೊಂದು ಬತ್ತು ನಾವು ನಮ್ಮ ನಂಬಿಕೆ ಆ ನಂಬಿಕೆದ ಆಧಾರದ ಮಿತ್ತು ನಮ್ಮ ಒವಿನ ಶ್ರದ್ಧಾಭಕ್ತಿ ನಮ್ಮ ಅಲ್ಪನ ಐಕ್ ದೇವರನ್ನ ಅನುಗ್ರಹಿಪುಣಿಗೆ ಆ ವಿಷಯದ ಮುಖಾಂತರ ನಮ್ಮ ಸುಂದರಣ್ಣೆ ಕೆಲವಾತು ವರ್ಷದಂಚಿ ಮುಲ್ಪ ಧಾರ್ಮಿಕ ಕಾರ್ಯಕ್ರಮ ಮಲ್ತು ಮತ್ತದು ಆಯ್ತು ಮಾತೆರೆಲ್ಲ ಒಟ್ಟು ಸೇರಿಸ ಒಂದು ಕೆಲಸ ಕಾರ್ಯ ಮತ್ತೊಂದುಲೇರಿ ಎನ್ನ ಬಾರಿ ಆತ್ಮೀಯರು ವಿಶೇಷವಾದ ಸುಂದರಣ್ಣೆ ಯಾನು ಅರಣೊಂಜಿ ರೊನ್ನೊಟ್ಟುಲ್ಲೆ ದಾನೆ ಬಂಡ ಎನ್ನ 2 ಜನ ಜೋಕುಲು ಶಾಲೆ ಪೋನಾಗಲ್ಲ 10 ವರ್ಷ ಆರ್ನ ಕಾರ್ಡಿನ ಜೋಕುಲಿನ ಶಾಲೆ ತಂದು ಓದ್ತೇರಿ ಯಾನ್ ದಾದಾರ್ಲಾಗಿ ಇರ್ನ ಪೆಟ್ರೋಲ್ದ ಕಾಸನ್ನು ಕೊರಪೆ ಮಣ್ಣಾಗ ಆರು ಬಂತೇರಿ ಸುಂದರಣ್ಣ ರವಿ ಅಣ್ಣ ಯಾನು ದ್ವೇ ಸಾದಿರಿ ಪೋಪುನಿ ಎನ್ನ ಮಜೆ ಇಲ್ಲ ಐತೊಟ್ಟು ಈರ್ನ ಜೋಕುಲು ರಟ್ಟು ಕುಲ್ಲಿಯನಿಗಿದಲ್ಲ ಹೆಚ್ಚಾಪಣ ಇಜ್ಜತ್ತ ಹೆಂಗೆ ಹೌದಲ್ಲ ಇಜ್ಜಿ ಜೋಕ್ಲಿ ಏತ್ತು ನೇಟ ಕಲ್ಪ ಆತ ಒಟ್ಟಿಗೆ ಪೋಯಿಂದು 10 ವರ್ಷ ಮುಟ್ಟ ಇನ್ನ ಜೋಕ್ಲಿನಿಗೆ ಶಾಲೆಗಳು ಎತ್ತುದು ಆ ಜೋಕ್ಲಿಗೆ ಒಂಜಿ ವಿದ್ಯೆ ಕೊರತನ ಕೆಲಸ ನಾನು ಹಿಡಿದುಕೊಂಡು ಮಲ್ದಿರಿ ಇನ್ನು ವಿಶೇಷವಾದ ಒಂಜಿ ಕೆಲಸನಾರು ಮಲ್ತೊಂದುಲೇರು ನಂಗೆ ಗೊತ್ತಿಪ್ಪು ಈ ಭಾಗದ ಮಾತು ಜೋಕ್ಲಿಗೆ ನಡೆದಾಪನಂಚಿನ ಒಂಜಿ ಪುಸ್ತಕ ವಿತರಣಾ ಕಾರ್ಯಕ್ರಮ ಮಲ್ತದು ವಿದ್ಯಾರ್ಥನೆ ಮಲ್ಪನಂಚಿನ ಜೋಕ್ಲಿಗೆ ನಮ್ಮ ಸಹಾಯ ಮಲ್ಪೊಂದು ಒಂಜಿ ತೊಜ್ಪಾದ ಕೊರ್ಪಂಚಿನ ಕೆಲಸನ್ನೇ ಸುಂದರನಿ ಚಾರಿಟೇಬಲ್ ಟ್ರಸ್ಟ್ದ ಮುಖಾಂತರ ಮಲ್ತೊಂದುಲೇರು ಆತ್ಮೀಯರೇ ಸಮಾಜೋಡುಗೋಳಲ್ಲ ಒಂಜಿ ಎಡ್ಡೆ ಕೆಲಸ ಹಾಪುಂಡ್ಲಾನ ನಮ್ಮ ಕೈ ಜೋಡಿಸವನು ನಮ್ಮ ಧರ್ಮ ದಯನ್ ಪಂಡ ಸಮಾಜೋಡೊಂಜಿ ಧಾರ್ಮಿಕ ಶ್ರದ್ಧಾ ಕೇಂದ್ರ ಒಂಜಿ ದೇವಸ್ಥಾನ ಕಟ್ಟೋಡು ಅರ್ಪಿಜಾರ್ದೇರು ದಯನ್ ಪಂಡ ನಮ್ಮ ಮಾತ ಶ್ರದ್ಧಾ ಭಕ್ತಿ ಅಲ್ಪ ಬತ್ತದು ಒಂಜಾದ ದೇಹಿಯಿಂದ ಕೈ ಮುಗಿಂದಾಂಡ ಅಪ್ಪೆ ಉಳ್ಳಾಲ್ದಿ ನಂಗೆ ಆ ಕರುಣೆನ ತೋಜಿಸಾದು ನಮ್ಮ ಕಷ್ಟ ಕಾರ್ಪಣ್ಯ ದೂರಪ್ಪನಂಚಿನ ಕೆಲಸ ಕಾರ್ಯ ಆ ಒಂದು ನಮ್ಮ ನಂಬಿಕೆ ಆ ಪ್ರಕಾರ ಆರ ಜತ್ತರಂಚಿನ ಕೆಲಸ ಕಾರ್ಯಗೂ ನಮ್ಮದಾಪನ ರೀತಿಡು ನಮ್ಮ ಕೈ ಜೋಡಿಸದು ಆರ್ನ ಒಟ್ಟಿಗೂ ಇತ್ತದು ಆ ಧಾರ್ಮಿಕ ಶ್ರದ್ಧಾಭಕ್ತಿ ಕೆಲಸ ಕಾರ್ಯಗಳು ಪಾಲ್ಪಡಕ ಆ ಮುಖಾಂತರ ಈ ಭಾಗಗಳು ನಂಗೆ ಗೊತ್ತಿಪ್ಪು ಇನ್ನೊಳಿ ಸೋಮನಾಥೇಶ್ವರ ದೇವಸ್ಥಾನ ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ ಪಾವೂರು ಗ್ರಾಮಡುಂಡು ಅಂಚನೆ ಮಸ್ತ್ ದೈವ ದೇವರನ್ನ ಎಲ್ಲೆಲ್ಲಿಯ ಸಾನ್ನಿಧ್ಯೋಲು ಮಾತ ಈ ಗ್ರಾಮ ಇತ್ತಿದ್ದು ಇನ್ನು ಈ ಗ್ರಾಮ ಬೆಳಗೊಂದುಂಡು ಆ ಗ್ರಾಮ ಬೆಳಗುನಂಚಿನ ಕೆಲಸ ಕಾರ್ಯನ ನಮ್ಮ ಈ ಕಮಲಪದ ಒಡಿಪುನಂಚಿನ ಅಪ್ಪೆ ಮೂಕಾಂಬಿಕನ ಸನ್ನಿಧಾನಗಳ ಆವಡು ನಾವು ಮಾತೆರ್ಲ ಕೈ ಜೋಡಿಸದು ಆ ದೇವಸ್ಥಾನ ನಿರ್ಮಾಣದಳು ನಮ್ಮ ಕಾಪುನ ಆರ್ಥಿಕ ಸಂಪನ್ಮೂಲ ಆದಿಪ್ಪು ಅತ್ತಂದಾಂಡ ಒಂಜಿ ಕರಸೇವೆ ಆದಿಪ್ಪು ಅತ್ತಂದಾಂಡ ಮತ್ತು ಒಯ್ತು ಆ ರೀತಿ ನಂಗೆ ಸಹಕಾರ ಮಲ್ಪಲ್ಲಿ ಆ ರೀತಿಯ ಮುಖಾಂತರ ಸಹಕಾರವನ್ನು ಕೊರದು ಆಯ್ನಾತು ಬೇಗ ಈ ಕ್ಷೇತ್ರ ನಿರ್ಮಾಣ ಅದು ಅಲ್ಪ ಪೂಜೆ ಪುರಸ್ಕಾರ ಮಲ್ತದು ನಮ್ಮ ಮಾತ ಪ್ರಾರ್ಥನೆ ಪಾಲ್ಪಡಕಂತ ವಿನಂತಿ ಮಲ್ತೊಂದು ವಿಶೇಷವಾದ ಇಸ್ಮಾಲೆಕ್ಕ ಅರೆಗೆ ಮಸ್ತ್ ಸಹಕಾರ ಮಲ್ತೊಂದು ನಂಗೆ ತೆರೆದಿಪ್ಪು ಇಸ್ಮಾಲೆಕ್ಕ ಆನಿಡಿದ ಬುಕ್ಕ ನಂಗೆ ಒಯ್ತೋ ಧಾರ್ಮಿಕ ಕಾರ್ಯಕ್ರಮಗಳು ಪಾಲ್ಪಡಿದು ಸಮಾಜದ ಕೆಲಸ ಮಾಡಲು ಮತ್ತೊಂದುಲೇರಿ ಇನಿ ಸುಂದರನನ್ನ ಒಟ್ಟಿಗೆ ಹೊಂದುದು ನಮ್ಮಲ್ಲ ಉಲ್ಲ ಈ ನೋಟು ತೊಜ್ಪಾತ್ ಕೊಡ್ತೇರಿ ವಾಲ್ವಿನೀರು ನಮ್ಮ ವೇದಿಕೆ ಇಡಲೇರಿ ಅರ್ಧ ಗೊತ್ತಿಪ್ಪು ನಮ್ಮ ಬಂಡಾರದ ಇಲ್ಲದ ಉಗ್ಗಪ್ಪನ ಒಂಜಿ ಶ್ರೀಕೃಷ್ಣ ದೇವರನ್ನ ಒಂಜಿ ಕ್ಷೇತ್ರ ನಿರ್ಮಾಣ ಪುರ್ತುಲ್ಲ ಅರೆಗೆ ಮಲ್ಲ ಮಠದ ಕೈ ಜೋಡಿಸದು ಆ ದೇವಸ್ಥಾನಕ್ಕೂ ನಿರ್ಮಾಣಕ್ಕೂ ವಾಲ್ವಿನ ಮಲ್ಲ ಸಹಕಾರ ಮಾಡಿರಿ ಈ ರೀತಿ ನಮ್ಮ ಬದುಕೊಡು ತೊಜ್ಪಾದ ಕೊರ್ನಕ್ಲು ದಯಪಂಡ ನಮ್ಮ ಒವೇ ಜಾತಿ ಧರ್ಮದ ಪುಟ್ಟು ಅನ್ನೋ ನಮ್ಮ ಅರ್ಜಿ ಪಾರ್ದು ಪುಡ್ತಿ ಪೂಜೆ ನಮ್ಮ ಮಾತ ಮಾನವ ಧರ್ಮದ ಪುಟ್ನಕ್ಲು ಮಾನವ ಧರ್ಮದ ಏಳಿಗೆಗೆ ನಮ್ಮ ಮಾತ ಶ್ರಮಿಸಾಗ ಒಂಜಾದ ಬದುಕ ತೊಜ್ಪಾದ ಕೊಡ್ತೀರಿ ಮೆಕ್ಕಲೆ ಮಾತೆರೆಗಳು ನಮ್ಮ ಕೈ ಜೋಡಿಸೋದು ಒಂದನೇ ಸಲಿಸವನು ಇನ್ನಿತ ಬಾರಿ ಪೊರ್ಲುದ ಕಾರ್ಯಕ್ರಮವನ್ನು ಸುಂದರಣ್ಣೆ ಮಲ್ದೇರಿ ಆ ಮುಖಾಂತರ ಆರ್ನ ಒಟ್ಟಿಗೆ ನಾವು ಮಾತ ಕೈ ಜೋಡಿಸಿದ ಎಡ್ಡೆ ಕೆಲಸ ಮಲ್ಪಕಂದು ವಿನಂತಿ ಮಲ್ತಂದು ಎನನಿಡಲು ಎತ್ತುರೆಡ್ಡೆ ಪಾತ್ರ ಅವಕಾಶ ಮಲ್ಕೊಡ್ತಿನ ಈ ಕ್ಷೇತ್ರದ ದೇವದೇವರಿಗೆ ಒಂದನೇ ಸಲಿಸ ಒಂದು ಅವಕಾಶ ಹೊಂದಿಸೇ ಜೈ ಶ್ರೀರಾಮ್. ಒಂದು ಊರಿನ ಏಳಿಗೆಗೆ ಒಂದು ಸಂಘಟನೆ ಹೇಗೆ ಮುಖ್ಯವಾಗುತ್ತದೆ ಅದೇ ರೀತಿ ನಂಬಿಕೆ ಎನ್ನುವುದು ನಮ್ಮ ಕೈ ಹಿಡಿಯುವುದು ಎಂಬ ಪ್ರೀತಿಯ ಶುಭ ಹಾರೈಕೆಯನ್ನು ಮಾಡಿದಂತಹ ರವಿ ರೈ ಯುವ ಉದ್ಯಮಿ ಹಾಗೂ ಸಮಾಜ ಸೇವಕರು ತಮಗೂ ಟ್ರಸ್ಟಿನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಟ್ರಸ್ಟಿಗೆ ಬೇಕಾದಂತಹ ಮೊದಲ ಫಂಡ್ 10,000ವನ್ನು ಶ್ರೀ ಇಸ್ಮಾಯಿಲ್ ಶಾಫಿ ಇವರು ನೀಡಲಿದ್ದಾರೆ. ಅವರಿಗೆ ಟ್ರಸ್ಟಿನ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಟ್ರಸ್ಟಿನ ಮೊದಲ ಫಂಡ್ 10,000ವನ್ನು ನೀಡಿ ಟ್ರಸ್ಟಿಗೆ ಚಾಲನೆಯನ್ನು ನೀಡಿದಂತಹ ಇಸ್ಮಾಯಿಲ್ ಶಾಫಿ ಇವರಿಗೆ ಹೃತ್ಪೂರ್ವಕ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ತಮ್ಮ ಈ ಒಳ್ಳೆಯ ಮನಸ್ಸಿನ ಕಾರ್ಯಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಸರ್. ಅಮೂಲ್ಯ ಸಮಯವನ್ನು ನೀಡಿದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇದೀಗ
ಟ್ರಸ್ಟಿನ ಅಧ್ಯಕ್ಷರಾದಂತಹ ಶ್ರೀ ಸುಂದರ್ ಇವರು ಗೌರವಾನ್ವಿತರಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊದಲಿಗೆ ಇಸ್ಮಾಯಿಲ್ ಶಾಫಿ ಇವರಿಗೆ ಶ್ರೀ ಸುಂದರ್ ಅವರು ಗೌರವ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿದ್ಯಾಧರ್ ಶೆಟ್ಟಿ, ಅದೇ ರೀತಿ ಶ್ರೀನಿವಾಸ್ ಆಳ್ವಾ ಇವರಿಗೂ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ರವಿ ರೈ ಇವರಿಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಚಂದ್ರಾಸ್ ಪೂಂಜ ಇವರಿಗೂ ಗೌರವ ಸ್ಮರಣಿಕೆ. ಆಲ್ವಿನ್ ಡಿಸೋಜಾ ಇವರಿಗೂ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಭಕ್ತಿಶ್ರೀ ಟಿವಿಯ ಸುರೇಂದ್ರ ಕರ್ಕೇರ ಇವರಿಗೆ ಶ್ರೀ ಸುಂದರ್ ಅವರು ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸುರೇಂದ್ರ ಕರ್ಕೇರೆ ಭಕ್ತಿಶ್ರೀ ಟಿವಿ ಇವರಿಗೆ ಸುಂದರ್ ಅವರಿಂದ ಗೌರವ ಸ್ಮರಣಿಕೆ. ಅದೇ ರೀತಿ ಮೀಡಿಯಾ ಒನ್ ಇದರ ತನ್ವೀರ್ ಇವರಿಗೂ ಗೌರವ ಸ್ಮರಣಿಕೆ. ಇದೀಗ ಇಂದಿನ ಸಭಾಧ್ಯಕ್ಷರಾದ ಶ್ರೀ ಸುಂದರ್ ಇವರಿಂದ ಒಂದೆರಡು ಹಿತನುಡಿ. ತುರುಕಾದ ನಮ್ಮ ಮಾಗನ ದೇವರು ಲಕ್ಷ್ಮೀ ನರಸಿಂಹ ದೇವರನ್ನು ದುಂಬುದಿ ಒಂದು ಅಂಚೆನ ನಮ್ಮ ಗ್ರಾಮ ದೇವರು ಸೋಮನಾಥೇಶ್ವರ ದೇವರನ್ನು ದುಂಬುದಿ ಒಂದು ಅತ್ತ ದುರ್ಗಾ ಪರಮೇಶ್ವರನ್ನು ನೆನೆತೊಂದು ಅಂಚನೆ ಎಂಕಲ ಮೂಲ ಆರಾಧನದ ಮೂಕಾಂಬಿಕೆ ಬೊಕ್ಕ ಮಂತ್ರದೇವತೆಯನ್ನು ಪರಿವಾರ ಶಕ್ತಿಯನ್ನು ದುಂಬುದಿ ಒಂದು ವೇದಿಕೆದ ಮಿತ್ತಿತ್ತಿನ ಮುಪ್ಪುನಂಚಿತ್ತಿನ ಮಾತಾ ಗಣ್ಯರಿಗೆ ಅಂಚನೆ ಬೈದಿನ ಬಿನ್ನೇರನು ಮೋಕೆಡು ಎದುಕೊಂಡು ಇನಿತ್ತ ದಿನೊಟ್ಟು ಶ್ರೀ ಮೂಕಾಂಬಿಕಾ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ಸಮಾಜ ಸೇವೆ ಮಲ್ಪನ ಉದ್ದೇಶನು ದೀದು ನಮ್ಮ ಮಾತಾ ಸೇರ್ದು ಟ್ರಸ್ಟನ್ನು ಪೊರ್ಲುಡು ಉದ್ಘಾಟನೆ ಮಲ್ತ ಅಂಚನೆ ನಮ್ಮ ಟ್ರಸ್ಟ್ಗೆ ಮಾತ್ಯನಲ ಸಹಕಾರ ಅಂಚನೆ ಆಸ್ವಾದ ಉಪ್ಪಡು ಕೇಳೊಂದಿಲ್ಲ ಅಂಚನೆ ನಮ್ಮ ಈ ಟ್ರಸ್ಟ್ದ ಬಜೆಟ್ ಎಂಕ್ಲೊಂಜಿ ಟ್ರಸ್ಟ್ದ ವಿಚಾರ ಪಾತನಾಗ ಸುರುಟು ಎಂಕ್ಲ ಭಾರಿ ಮಲ್ಲ ಆತ್ಮೀಯರು ಏತೆ ವರ್ಷದ ಮಲ್ಲ ಆತ್ಮೀಯರಾದಿತ್ತಿನ ಇಸ್ಮಾಯಿಲ್ ಶಾಫಿ ಬಬ್ಬುಕಟ್ಟೆ ಬಂಧುತ್ವ ಚಾರಿಟೇಬಲ್ ಟ್ರಸ್ಟ್ ಆರು ಸುಂದರನ್ನ ಇರುವ ವಿಚಾರಗಳ ಪೋಡಿಚ್ಚಿ ಟ್ರಸ್ಟ್ದ ಬಜೆಟ್ ಆಯ್ತು ಏನಾದ್ರು ಎಂಚಿನ ಇರಗೆ ಸಹಾಯ ಮಾಡ್ತಾರೆ ಅಪ್ಪಣ ಪ್ರತಿ ಒಂಜೆಲ್ಲ ಏನು ಮಲ್ತೊಂದು ಬರ್ತೆ ಈಗ ಪೋಡಿ ಅಂದ್ರೆ ದುಮ್ಮು ಜಪ್ಪಲೆ ಬಂತೆ ಅಂಚನೆ ನಮ್ಮ ಊರದ ಸೋಮನಾಥೇಶ್ವರ ದೇವರನ್ನ ಆಡಳಿತ ಮುಕ್ತೇಶ್ವರ ಚಂದ್ರಾಸ ಪುಂಜೇರು ಇನಿಯತ್ತು ಏತೇ ವರ್ಷಕ್ಕೂ ದುಂಬು ಈ ಸ್ಥಳ ಇಟ್ಟು ದೇವರ ದೇವಸ್ಥಾನಗೆ ನಾನು ಕೊರಪೆ ಪಂಚಿನ ವ್ಯಕ್ತಿ ಅಂಚನೆ ನಮ್ಮ ರವಿ ರೈಕ್ಲು ಅರೇನು ಪನ್ನಿಯರ ಬೇತೆವಾದಿಸಲಿಕ್ಕೆ ಪ್ರತಿ ಒಂಜಿ ವಿಚಾರ ನೇರ ದುಂಬುಲ ಪ್ರತಿ ಒಂಜಿ ನೇಕ್ಲ ಎಡ್ಡೆ ಸಹಕಾರ ಮಲ್ತ ಬತ್ತಿನ ವ್ಯಕ್ತಿ ಯಾರು ಅಂಚದು ಪುನಗ ಅರೆಲ್ಲ ಎಂಕ್ಲು ನೆನತೊಂದು ಅಂಚನೆ ನಮ್ಮ ಆಳ್ವೇರು ಆರ್ಲ ಅಂಚನೆ 6 ಎಕರೆ ಪಂಪಿನ ಪೂರ ಪಂಚೇರು ಅಂದರೆ ಹಂಗೆ ಪಂಡ್ರೆದಲ್ಲಚ್ಚಿ ಅಂಚದು ಪುನಃ ಆರ್ಲ ಎಂಕ್ಲ ಮಿತ್ತಡು ಭಾರಿ ವಿಶ್ವಾಸದ ಇದು ಆರ್ಲ ಒಂಜಿ ದೇವಸ್ಥಾನ ಅವ್ರ ಪಂಪಿನ ವಿಚಾರದ ಮಿತ್ತಡು ಎಂಕ್ಲಿಗೆ ಸಹಕಾರ ಕೊರ್ಪಿನಾರು ಕೊರ್ಪೇರು ಅಂಚನೆ ಇನಿತ್ತ ಎಂಕ್ಲಿಗೆ ಒಂಜಿ ಎಲ್ಲ ಮಟ್ಟದ ರೂಮ್ ಆವರ್ನ ಲೈಕ್ ಫರ್ನಿಚರ್ ಕೊಡ್ತಿನ ಮಾತ ಕಾದರ್ ಅಡ್ಯಾರ್ ಅರೆಗೆ ಎನ್ನ ಉಡಲ್ ದಿಂಜಿನ ಸೊಲ್ಮೇಲು ಖಾದರ್ ಇವರಿಗೆ ಶ್ರೀ ಸುಂದರ್ ಅವರು ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶಾಲು ಹಾಗೂ ಸ್ಮರಣಿಕೆ. ಫಾರೂಕ್ ಇವರಿಗೂ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಫಾರೂಕ್ ಎಲ್ಲ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿರುವಂತಹ ಫಾರೂಕ್ ಇವರಿಗೆ ಸುಂದರ್ ಅವರಿಂದ ಸ್ಮರಣಿಕೆ ಹಾಗೂ ಶಾಲಿನ ಗೌರವ. ನನ್ನ ಹೆಚ್ಚಂಡ ಪಾತ್ಯರಂಚಿನ ಪಾತ್ಯರ ಹಿಂಗೆ ಜಾಸ್ತಿ ಪಾತ್ಯ ತೆರಿಪಿನಜ್ಜಿ ತೇನಟೆಯನ್ನು ಸಬ್ಜೆಕ್ಟ್ ಇಂಚಪೋದು ಮುಂಚದ ಪಾತ್ಯದಿಲ್ಲಜ್ಜಿ ದೆಯ್ಯೋಗ ಮದುವೆ ಎತ್ತಲ ಬಂದು ಎತ್ತಿರ್ತದೆ ಅಂಚೆ ಅದು ಪುನಃ
ನಮ್ಮ ಆಲ್ವಿನ್ ಅವೇ ಆರ್ಲ ಈ ನೇಕ್ ಬತ್ತದು ಮಾಮಲ್ಲ ಒಂಜಿ ಎಡ್ಡೆ ಮನಸ್ಸಿಡಿ ಮನ್ನಗೆ ಬತ್ತದು ಎಂಕ್ಲ ಟ್ರಸ್ಟದ ಬಗ್ಗೆ ಎಡ್ಡೆ ಪಾತಿಯನ್ನು ಅರೆಗಳ ಒಂದೇನು ಸಲ್ಲಿಸೋದಿಲ್ಲ ಅಂಚೆನೆ ನಮ್ಮ ಪಸಪುರದ ವಿದ್ಯಾಧರ್ ಶೆಟ್ರು ಆರ್ಲ ಎಂಕ್ಲು ಮುರಾಣಿ ಪಂಡಂಡಲಾರೆಗೆ ಪುರ್ಸೊತ್ತಿಜ್ಜಿ ಆಂಡಲ ಈ ಮಣ್ಣಿಗೆ ದೇವರನ ಕಲೆನ ದೈವದ ಬಲನ ವಂದನೆ ಗೊತ್ತಿಜ್ಜಿ ಈ ಪೊಟ್ಟುಡು ಆರ್ಲ ಬತ್ತಿ ಇದು ಎತ್ತಿದ್ಯರು ಅರೆಗೆಲ್ಲ ಎನ್ನ ಸೊಲ್ಮೇರು ಅಂಚನೆ ಎನ್ನ ರೆಡ್ಡು ಪಾತ್ಯರನ್ನು ಗಣ್ಯರು ಟ್ರಸ್ಟಿಗೆ ನೀಡಿದ ಸಹಕಾರವನ್ನು ಶ್ಲಾಘಿಸಿ ಟ್ರಸ್ಟಿಗೆ ತಮ್ಮೆಲ್ಲರ ಸಹಕಾರವನ್ನು ಕೋರಿದ ಶ್ರೀ ಸುಂದರ್ ಇವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯದಾಗಿ ಧನ್ಯವಾದ ಸಮರ್ಪಣೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮಗೆ MC ಆಗಿ ನಮ್ಮೆಲ್ಲರನ್ನು ತುಂಬ ಸಂತೋಷಪಡಿಸಿದಂಥ ನಮ್ಮ ಶ್ರೀ ಮೂಕಾಂಬಿಕಾ ಚಾರಿಟಬಲ್ ಟ್ರಸ್ಟಿನ ಕಾರ್ಯದರ್ಶಿಯಾದಂಥ ಒಂದು ಶಿಕ್ಷಕಿ, ಶಾಲೆಯ ಮಕ್ಕಳಿಗೆ ವಿದ್ಯಾದಾನ ಕೊಡುವಂಥ ಪುಷ್ಪಲತಾರವರು ಕೂಡ, ನಾನು ಅವರಿಗೆ ಕೂಡ ಅಭಿನಂದನೆಗಳನ್ನು ಹೇಳುತ್ತೇನೆ. ಅದೇ ರೀತಿ ನಮ್ಮ ಇನ್ನೋರ್ವ ಈ ಟ್ರಸ್ಟಿನ ರೋಹಿಣಿ ಅವರು ಕೂಡ ಇದ್ದಾರೆ. ಅವರು ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಭಾಗಿಯಾಗಿ ನಮಗೆ ಎಲ್ಲ ವಿಷಯಗಳಲ್ಲೂ ಅವರು ಉತ್ತಮ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಹೇಳುತ್ತೇನೆ. ಮತ್ತೆ ಇನ್ನೋರ್ವ ಅನನ್ಯ ನಮ್ಮ ಈ ಮೂಕಾಂಬಿಕಾ ಚಾರಿಟಬಲ್ ಟ್ರಸ್ಟಿನ ಪರವಾಗಿ ನಮ್ಮೊಟ್ಟಿಗೆ ಇವತ್ತು ಇದ್ದುಕೊಂಡು ಎಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೆ ಕೂಡ ನಾನು ಅಭಿನಂದನೆಗಳನ್ನು ಹೇಳುತ್ತೇನೆ. ಮತ್ತು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಂದಂಥ ಎಲ್ಲ ಮಾಧ್ಯಮ TV ಚಾನೆಲ್ನವರಿಗೂ ಮತ್ತು ಭಕ್ತಿ ಮತ್ತು ಕನ್ನಡವನ್ನವರಿಗೂ ಮತ್ತು ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಮೈಕ್ ಸೆಟ್ ಅನ್ನು ಅಳವಡಿಸಿದಂಥ ಅವರಿಗೂ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಹೇಳುತ್ತೇನೆ. ಮತ್ತು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬಂದು ನಮಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ಬಂದಂಥ ಎಲ್ಲ ಅತಿಥಿಗಳು ಈ ಸುಂದರಣ್ಣನ ಒಂದು ಕನಸಿಗೆ ಕೈ ಜೋಡಿಸಬೇಕು. ಮೊದಲಾಗಿ ನಾನು ನಮ್ಮ ಪೂಂಜಾರವರನ್ನು ವಿನಂತಿ ಮಾಡುತ್ತೇನೆ, ನಮ್ಮೆಲ್ಲರಿಗಿಂತ ಮುಂಚೆ ಬಂದು ಇಲ್ಲಿ ಒಂದು ದೇವಸ್ಥಾನ ಆಗ್ಬೇಕಂತ ಅವರ ಆಗ್ರಹ ಕೂಡ ಇತ್ತು. ಅದೇ ರೀತಿ ಶ್ರೀನಿವಾಸ್ ಅವರು ಮತ್ತೆ ನಮ್ಮ ರವಿಯಣ್ಣನವರು ಕೂಡ, ಮತ್ತೆ ನಮ್ಮ ವಿದ್ಯಾಧರ್ ಶೆಟ್ಟಿ ಅವರಿಗೆ ಹೇಳಬೇಕಂತ ಇಲ್ಲ, ನಮ್ಮ ಆಲ್ವಿನ್ ಡಿಸೋಜಾ ಅವರು ಕೂಡ ಇದ್ದಾರೆ. ತಾವು ಕೂಡ ತಮ್ಮಿಂದಾದ ಎಲ್ಲ ಸಹಾಯಸ್ಥವನ್ನು ನೀಡಬೇಕೆಂದು ನಾನು ಸುಂದರಣ್ಣನ ಪರವಾಗಿ, ಮೂಕಾಂಬಿಕಾ ಚಾರಿಟಬಲ್ ಟ್ರಸ್ಟ್ನ ಪರವಾಗಿ ನಿಮ್ಮಲ್ಲಿ ವಿನಂತಿ ಮಾಡುತ್ತೇನೆ. ಅದೇ ರೀತಿ ಬಂದಂಥ ಎಲ್ಲ ಮೀಡಿಯಾದವರು ಸುಂದರಣ್ಣನ ಈ ಕಾರ್ಯವೈಖರಿಗಳನ್ನು ನಿಮ್ಮ ಒಂದು ಪ್ರಚಾರದ ಮೂಲಕ ಎಲ್ಲರಿಗೆ ಮುಟ್ಟಿಸುವಂತ ಕೆಲಸ ತಾವುಗಳು ಮಾಡಬೇಕು ಎಂದು ಹೇಳುತ್ತಾ ನನ್ನ ಮಾತನ್ನು ನಾನು ಕೊನೆಗೊಳಿಸುತ್ತೇನೆ. ಶ್ರೀ ಚಂದು ಇವರಿಗೆ ಶಾಲು ಹಾಗೂ ಗೌರವ ಸ್ಮರಣಿಕೆ ಪರಿಚಾರಕರಾದಂತಹ ಶ್ರೀಯುತ ಭೋಜ ಇವರು ಶ್ರೀ ಸುಂದರ್ ಅವರಿಂದ ಶಾಲು ಹಾಗೂ ಸ್ಮರಣಿಕೆಯ ಗೌರವವನ್ನು ಪಡೆದುಕೊಳ್ತಾ ಇದ್ದಾರೆ. ಎಲ್ಲರ ಉಪಸ್ಥಿತಿಯು ನಮ್ಮ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದೆ. ನಿಮ್ಮ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನವು ನಮಗೆ ಸದಾ ಸ್ಫೂರ್ತಿದಾಯಕವಾಗಿದೆ. ಕಚೇರಿಯನ್ನು ಉದ್ಘಾಟಿಸಿದಂತಹ ಶ್ರೀ ಇಸ್ಮಾಯಿಲ್ ಶಾಫಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಶ್ರೀ ವಿದ್ಯಾಧರ್ ಶೆಟ್ಟಿ, ಹೊಸಕುರಲ್ ಚಾನೆಲ್ನ ಸ್ಥಾಪಕರು, ಕಾರ್ಯಕ್ರಮದ ಉದ್ಘಾಟಕರು, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಆಲ್ವಿನ್ ಡಿಸೋಜಾ, ಅಖಿಲ ಭಾರತ ಕ್ರೈಸ್ತ ಸಂಘಟನಾ ಅಧ್ಯಕ್ಷರು, ನಿಮಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಚಂದ್ರಹಾಸ್ ಪೂಂಜಾ, ಆಡಳಿತ ಮುಕ್ತೇಸರರು, ಇನೋಳಿ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ನಮ್ಮೊಂದಿಗಿದ್ದಾರೆ ಶ್ರೀನಿವಾಸ್ ಆಳ್ವ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಶ್ರೀಯುತ ರವಿರೈ, ಉದ್ಯಮಿ ಹಾಗೂ ಸಮಾಜ ಸೇವಕರು, ತಮಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಅದೇ ರೀತಿ ನಮ್ಮ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಸುಂದರ್ ಕಮಲಪದವು, ಇವರಿಗೂ ಕೂಡ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮದ ನಿರೂಪಕರಾದ ಪುಷ್ಪಲತಾ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಮಾಧ್ಯಮ ಮಿತ್ರರು ಹಾಗೂ ಟ್ರಸ್ಟಿನ ಎಲ್ಲ ಸಕ್ರಿಯ ಸದಸ್ಯರು, ನೆರೆದಿರುವ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನನ್ನ ಧನ್ಯವಾದ ಕಾರ್ಯಕ್ರಮದ
ವಿರಾಮದ ಚುಕ್ಕಿಯನ್ನು ಇಡಿಸುತ್ತೇನೆ. ಧನ್ಯವಾದ. ಪ್ರತಿಯೊಬ್ಬರಿಗೂ ಮಗದೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ನಿಮ್ಮ ಪ್ರೋತ್ಸಾಹ ಮತ್ತು ಆಶೀರ್ವಾದಗಳು ಶ್ರೀ ಮೂಕಾಂಬಿಕಾ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಸಮಾಜ ಸೇವೆಯಲ್ಲಿ ಮತ್ತಷ್ಟು ಬೆಳೆಯಲು ಶಕ್ತಿ ನೀಡಲಿ ಎಂದು ಕೇಳಿಕೊಳ್ಳುತ್ತಾ